ದೇವಸ್ಥಾನ ಮತ್ತು ಅಂಗಳವನ್ನ ಶುದ್ಧೀಕರಿಸಲಿಕ್ಕೆ ರಾಮಚಂದ್ರ ಖಾನ್ ಅದರ ಮೇಲೆ ಹಸುವಿನ ಸೆಗಣಿ ಬೆರೆಸಿದ ನೀರನ್ನ ಸಿಂಪಡಿಸ್ತಾನಂತೆ. ಎಲ್ಲ ಇದು ಏನು ಅಶುದ್ಧಿ ಆಗಿದೆ, ಇದನ್ನ ಶುದ್ಧಿ ಮಾಡ್ಬೇಕು ಅಂತ ಹೇಳ್ಕೊಂಡು ಆ ಹಸುವಿನ ಸೆಗಣಿ ಬೆರೆಸಿದ ನೀರನ್ನ ಸಿಂಪಡಿಸ್ತಾನೆ. ಆದ್ರೆ ಅವನ ಮನಸ್ಸು ಇನ್ನೂ ಅತೃಪ್ತವಾಗಿದೆ, ಆದ್ರೂ ಸಮಾಧಾನ ಇಲ್ಲ ಅವನಿಗೆ. ಆಮೇಲೆ ರಾಮಚಂದ್ರ ಖಾನ್ ಅವನ ವ್ಯವಹಾರವು ಪ್ರಶ್ನಾರ್ಹವಾಗಿದೆ, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ಕೊಂಡು ಉಳಿದವರಿಗೆ ಅನಿಸ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಅವರು ಸರ್ಕಾರಕ್ಕೆ ಆದಾಯ ತೆರಿಗೆ ಪಾವತಿಸುವುದನ್ನು ತಪ್ಪಿಸಲು ಪ್ರಯತ್ನಿಸಿದ್ದರು. ಆದ್ದರಿಂದ ಸರ್ಕಾರದ ಹಣಕಾಸು ಸಚಿವರು ಕೋಪಗೊಂಡು ಅವರ ನಿವಾಸಕ್ಕೆ ಬಂದರು. ಅಷ್ಟರೊಳಗೆ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ. ಅವರು ಗವರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ಬೇಕಿತ್ತು, ಅದನ್ನ ಕಟ್ಟಿಲ್ಲ. ಹಾಗಾಗಿ ಅವರ ಗವರ್ಮೆಂಟ್ ನ ಸಚಿವರು ಅವರ ನಿವಾಸಕ್ಕೆ ಬರ್ತಾರೆ. ಆ ಮುಸ್ಲಿಂ ಮಂತ್ರಿ ರಾಮಚಂದ್ರ ಖಾನನ ದುರ್ಗಾ ಮಂಟಪದಲ್ಲಿ ತನ್ನ ನಿವಾಸವನ್ನ ಮಾಡಿಕೊಂಡ. ಅಂತ ಹೇಳಿದ್ರೆ ನೀನ್ ಟ್ಯಾಕ್ಸ್ ಕಟ್ಲಿಲ್ಲಲ್ಲ, ಇದು ನಿನ್ಗೆ ಇರ್ಲಿಕ್ಕೆ ಇದಲ್ಲ ಅಂತ ಹೇಳ್ಕೊಂಡು ಅವ್ರು ಬಂದು ಅಲ್ಲಿ ಕುತ್ಕೊಳ್ತಾರಂತೆ. ಅವನು ಅದೇ ಸ್ಥಳದಲ್ಲಿ ಒಂದು ಹಸುವನ್ನು ಕೊಂದು ಮಾಂಸವನ್ನು ಬೇಯಿಸ್ತಾನೆ. ಆಮೇಲೆ ಅವನು ರಾಮಚಂದ್ರ ಖಾನನು ಅವನ ಹೆಂಡತಿ ಮತ್ತು ಪುತ್ರರೊಂದಿಗೆ ಬಂಧಿಸ್ತಾನೆ. ಮತ್ತು ನಂತರ ಅವನು 3 ದಿನಗಳ ಕಾಲ ನಿರಂತರವಾಗಿ ಮನೆ ಮತ್ತು ಗ್ರಾಮವನ್ನ ಲೂಟಿ ಮಾಡ್ತಾನೆ. ಅದೇ ಕೋಣೆಯಲ್ಲಿ ಅವನು ಸತತ 3 ದಿನಗಳ ಕಾಲ ಹಸುವಿನ ಮಾಂಸವನ್ನ ಬೇಯಿಸ್ತಾನೆ. ಮತ್ತು ನಂತರ ಮರುದಿನ ಅವನು ತನ್ನ ಅನುಯಾಯಿಗಳೊಂದಿಗೆ ಹೊರಟು ಹೋಗ್ತಾನೆ. ಇವರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಬಂದು ಅಲ್ಲಿ 3 ದಿನ ಇದ್ದು ಅಲ್ಲೇ ಏನೆಲ್ಲ ಬೇಕು ಮಾಂಸ ಅದು ಇದೆಲ್ಲ ಬೇಯಿಸಿ ತಿಂದು ಆಮೇಲೆ ಅವರನ್ನು ಕೂಡ ಖಾಲಿ ಮಾಡಿಸಿ ಅವನು ಹೋಗ್ತಾನೆ. ರಾಮಚಂದ್ರ ಖಾನ್ ಅವರ ಸ್ಥಾನ, ಸಂಪತ್ತು ಮತ್ತು ಅನುಯಾಯಿಗಳನ್ನು ಮುಸ್ಲಿಂ ಮಂತ್ರಿ ಕಸಿದುಕೊಂಡರು. ಹಲವು ದಿನಗಳವರೆಗೆ ಗ್ರಾಮವು ನಿರ್ಜನವಾಗಿತ್ತು. ಅದಾದ್ಮೇಲೆ ಆ ಜಾಗ ಖಾಲಿ ಆಗ್ತಾ ಇತ್ತು, ಆ ಇಡೀ ಒಂದು ಏರಿಯಾನೇ ಖಾಲಿ ಇತ್ತು. ಒಬ್ಬ ಮುಂದುವರಿದ ಭಕ್ತನನ್ನ ಎಲ್ಲಿ ಅವಮಾನಿಸಿದರೂ ಒಬ್ಬ ವ್ಯಕ್ತಿಯ ತಪ್ಪಿಗೆ ಇಡೀ ಪಟ್ಟಣ ಅಥವಾ ಸ್ಥಳವು ತೊಂದರೆಗೊಳಗಾಗುತ್ತದೆ. ಇಲ್ಲಿ ಶುದ್ಧ ಭಕ್ತ ಅಂತ ನಿತ್ಯಾನಂದ ಪ್ರಭುಗಳಿಗೆ ಅವನು ಅವಮಾನಿಸಿದ್ದ, ಹಾಗೆ ಅವನು ಮಾಡಿದ ಒಂದು ತಪ್ಪಿಗೆ ಇಡೀ ಗ್ರಾಮವೇ ಅದಕ್ಕೆ ತೊಂದರೆಗೊಳಗಾಗ್ಬೇಕಾಯ್ತು. ಹರಿದಾಸ ಠಾಕೂರರು ನಡೆದುಕೊಂಡು ಹೋಗಿ ಚಂದಾಪುರ ಎಂಬ ಹಳ್ಳಿಗೆ ಬರ್ತಾರೆ. ಅಲ್ಲಿ ಅವರು ಬಲರಾಮ ಆಚಾರ್ಯರ ಮನೆಯಲ್ಲಿ ತಂಗಿದ್ದರು. ಇನ್ನೊಂದು ಕತೆ ಇಲ್ಲಿ ಹಿರಣ್ಯ ಮತ್ತು ಗೋವರ್ಧನ ಆ ದೇಶದ ಇಬ್ಬರು ಸರ್ಕಾರಿ ಖಜಾಂಚಿಗಳಾಗಿದ್ದರು. ಅವರ ಪುರೋಹಿತನ ಹೆಸರು ಬಲರಾಮ ಆಚಾರ್ಯ ಅಂತೇಳಿ. ಹರಿದಾಸ ಠಾಕೂರರಿಂದ ಅನುಗ್ರಹಿತವಾಗಿದ್ದ ಬಲರಾಮ ಆಚಾರ್ಯನು ಅವನ ಮೇಲೆ ತುಂಬಾ ಒಲವು ಹೊಂದಿದ್ದ. ಆದ್ದರಿಂದ ಅವನು ಹರಿದಾಸ ಠಾಕೂರ್ನನ್ನು ಗ್ರಾಮದಲ್ಲಿ ಬಹಳ ಕಾಳಜಿ ಮತ್ತು ಗಮನದಿಂದ ಇರಿಸ್ತಾನಂತೆ. ಗ್ರಾಮದಲ್ಲಿ ಹರಿದಾಸ ಠಾಕೂರರಿಗೆ ಒಂಟಿಯಾದ ಹುಲ್ಲಿನ ಗುಡಿಸಲನ್ನ ನೀಡಲಾಯಿತು. ಅಲ್ಲಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಪಠಿಸ್ತಾ ಇದ್ರು. ಅವರು ಬಲರಾಮ ಆಚಾರ್ಯರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ. ಗೋವರ್ಧನ ಮಜುಮ್ದಾರ ಮಗನಾದ ರಘುನಾಥ ದಾಸನು ನಂತರ ರಘುನಾಥ ದಾಸ ಗೋಸ್ವಾಮಿ ಆದನು. ರಘುನಾಥ ದಾಸ ಭಟ್ಟ ಏನಿದೆ ಅವರು ಆಮೇಲೆ ರಘುನಾಥ ಗೋಸ್ವಾಮಿ ಆಗ್ತಾರೆ. ಆ ಸಮಯದಲ್ಲಿ ಅಧ್ಯಯನದಲ್ಲಿ ನಿರತ ಆಗಿರ್ತಾರೆ. ಅವನು ಪ್ರತಿದಿನ ಹರಿದಾಸ ಠಾಕೂರರನ್ನ ನೋಡಲು ಬರ್ತಾ ಇದ್ದ. ಗೋಸ್ವಾಮಿ ಆದ್ಮೇಲೆ ಹರಿದಾಸ ಠಾಕೂರರನ್ನು ಅವನ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಭೇಟಿ ಆಗ್ತಾ ಇದ್ದ. ಸ್ವಾಭಾವಿಕವಾಗಿ ಹರಿದಾಸ ಠಾಕೂರರು ಅವನ ಮೇಲೆ ತುಂಬಾ ಕರುಣಾಮಯಿಗಳಾಗಿದ್ದರು. ಮತ್ತು ಈ ವೈಷ್ಣವನ ಕರುಣಾಮಯಿ ಆಶೀರ್ವಾದದಿಂದಾಗಿ ಅವರು ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳ ಆಶ್ರಯವನ್ನು ಪಡೆದರು. ಇವರ ಒಂದು ಸಂಪರ್ಕದಿಂದ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಬಳಿ ಆಶ್ರಯ ಪಡಿತಾರೆ. ಶ್ರೀ ಹಿರಣ್ಯ ಮತ್ತು ಗೋವರ್ಧನನ ನಿವಾಸದಲ್ಲಿ ಹರಿದಾಸ ಠಾಕೂರರನ್ನು ವೈಭವೀಕರಿಸುವ ಪ್ರವಚನಗಳು ನಡೆದವು. ಓ ಭಕ್ತರೇ, ದಯವಿಟ್ಟು ಈ ಅದ್ಭುತ ಕಥೆಯನ್ನ ಕೇಳಿ ಅಂತ ಹೇಳ್ತಾರೆ. ಒಂದು ದಿನ ಬಲರಾಮ ಆಚಾರ್ಯರು ಹರಿದಾಸ ಠಾಕೂರರನ್ನು ಮಜುಮ್ದಾರ, ಹಿರಣ್ಯ ಮತ್ತು ಗೋವರ್ಧನರ ಸಭೆಗೆ ಬರಲು ಬಹಳ ವಿನಮ್ರತೆಯಿಂದ ಕೇಳ್ಕೊಳ್ತಾರೆ. ಹೀಗೆ ಬಲರಾಮ ಆಚಾರ್ಯರು ಹರಿದಾಸ ಠಾಕೂರರೊಂದಿಗೆ ಅಲ್ಲಿಗೆ ಬರ್ತಾರೆ. ಇವರು ಮಾಡುವ ಒಂದು ಸಭೆಗೆ ಹರಿದಾಸ್ ಠಾಕೂರರನ್ನ ಬಲವಂತವಾಗಿ ವಿನಮ್ರತೆಯಿಂದ ಬರಬೇಕು ಅಂತ ಆಹ್ವಾನ ಮಾಡ್ತಾರೆ. ಹೋಗ್ತಾರೆ ಅವರು. ಹರಿದಾಸ್ ಠಾಕೂರರನ್ನ ನೋಡಿದ ಇಬ್ಬರು ಸಹೋದರರು ತಕ್ಷಣವೇ ಎದ್ದು ನಿಂತು ಅವರ ಪಾದ ಕಮಲಗಳಿಗೆ ಬಿದ್ದರು. ನಂತರ ಬಹಳ ಗೌರವದಿಂದ ಅವರಿಗೆ ಕುಳಿತುಕೊಳ್ಳಲು ಸ್ಥಳವನ್ನ ನೀಡಿದರು. ಆ ಸಭೆಯಲ್ಲಿ ಅನೇಕ ವಿದ್ವಾಂಸರು, ಬ್ರಾಹ್ಮಣರು ಮತ್ತು ಗೌರವಾನ್ವಿತ ಸಜ್ಜನರು ಇದ್ದರು. ಹಿರಣ್ಯ ಮತ್ತು ಗೋವರ್ಧನ ಎಂಬ ಇಬ್ಬರು ಸಹೋದರರು ಸಹ ಬಹಳ ವಿದ್ವಾಂಸರಾಗಿದ್ದರು. ಅಲ್ಲಿದ್ದವರೆಲ್ಲರೂ ಹರಿದಾಸ ಠಾಕೂರರ ಶ್ರೇಷ್ಠ ಗುಣಗಳ ಬಗ್ಗೆ 5 ಬಾಯಿಗಳಿದ್ದಂತೆ ಮಾತನಾಡಲು ಪ್ರಾರಂಭಿಸ್ತಾರೆ. ಇದನ್ನು ಕೇಳಿ ಇಬ್ಬರು ಸಹೋದರರು ತುಂಬಾ ಸಂತೋಷ ಪಟ್ಟರು. ಹರಿದಾಸ ಠಾಕೂರರು ದಿನಕ್ಕೆ 3 ಲಕ್ಷ ಬಾರಿ ಕೃಷ್ಣನ ಪವಿತ್ರ ನಾಮಗಳನ್ನ ಜಪಿಸ್ತಾ ಇದ್ರು ಎಂದು ಸಭೆಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ಎಲ್ಲಾ ವಿದ್ವಾಂಸರು ಪವಿತ್ರ ನಾಮದ ಮಹಿಮೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದರು. ಅವರಲ್ಲಿ ಕೆಲವರು ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದರಿಂದ
ಒಬ್ಬ ವ್ಯಕ್ತಿಯು ಎಲ್ಲಾ ಪಾಪ ಜೀವನದ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ ಎಂದು ಹೇಳ್ತಾರೆ. ಹರಿದಾಸ ಠಾಕೂರರು ಅದನ್ನ ಪ್ರತಿಭಟಿಸಿದರು. ಈ 2 ಆಶೀರ್ವಾದಗಳು ಪವಿತ್ರ ನಾಮವನ್ನು ಜಪಿಸುವುದರಿಂದ ಬರುವ ನಿಜವಾದ ಫಲಿತಾಂಶವಲ್ಲ. ವಾಸ್ತವವಾಗಿ ಅಪರಾಧಗಳಿಲ್ಲದೆ ಪವಿತ್ರ ನಾಮವನ್ನು ಜಪಿಸುವ ಮೂಲಕ ಒಬ್ಬ ವ್ಯಕ್ತಿಯು ಕೃಷ್ಣನ ಪಾದಕಮಲಗಳ ಮೇಲಿನ ತನ್ನ ಪರಮಾನಂದದ ಪ್ರೀತಿಯನ್ನು ಜಾಗೃತಗೊಳಿಸುತ್ತಾನೆ ಅಂತೇಳಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಮುಂದುವರಿದಾಗ ಮತ್ತು ಅವನಿಗೆ ತುಂಬಾ ಪ್ರಿಯವಾದ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದರಲ್ಲಿ ಸಂತೋಷವನ್ನು ಪಡೆದಾಗ ಅವನು ಉದ್ರೇಕಗೊಳ್ಳುತ್ತಾನೆ ಮತ್ತು ಪವಿತ್ರ ನಾಮವನ್ನ ಜೋರಾಗಿ ಜಪಿಸುತ್ತಾನೆ. ಅವನು ಹೊರಗಿನವರನ್ನು ಲೆಕ್ಕಿಸದೆ ಹುಚ್ಚನಂತೆ ನಗುತ್ತಾನೆ, ಅಳುತ್ತಾನೆ, ಉದ್ರೇಕಗೊಳ್ಳುತ್ತಾನೆ ಮತ್ತು ಜಪಿಸುತ್ತಾನೆ ಅಂತೇಳಿ. ಪಾಪ ಜೀವನದ ಪ್ರತಿಕ್ರಿಯೆಗಳ ಮುಕ್ತಿ ಮತ್ತು ನಾಶವು ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಉಂಟಾಗುವ 2 ಉಪ ಉತ್ಪನ್ನಗಳಾಗಿವೆ, ಬೈ ಪ್ರಾಡಕ್ಟ್ಸ್. ಆ ಒಂದು ನಾವು ಜಪ ಮಾಡುವುದರಿಂದ ಏನು ಆದ್ರಿಂದ ಲಾಭ ಅಂತ ಹೇಳಿದ್ರೆ ಈ ಒಂದು ಪಾಪ ಜೀವನದ ಪ್ರತಿಕ್ರಿಯೆಗಳ ಮುಕ್ತಿ ಮತ್ತೆ ನಾಶ. ಆ ರೀತಿ ಅಂದ್ರೆ ನಾವು ಅದಕ್ಕೆ ಪ್ರತ್ಯೇಕವಾಗಿ ನಾವು ಅದನ್ನ ಹೇಳ್ಕೊಳ್ಬೇಕಾಗಿಲ್ಲ. ನಾವು ಜಪ ಮಾಡಿದ್ರೆ ಸಾಕು, ತನ್ನಷ್ಟಕ್ಕೆ ತಾನೇ ನಾವು ಶುದ್ಧೀಕರಣಗೊಳ್ತೇವೆ ಅಂತ ಹೇಳ್ಕೊಂಡು ಹೇಳ್ತದೆ. ಹಾಗೇನೆ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಇದಕ್ಕೆ ಉದಾಹರಣೆ ಕಂಡು ಬರುತ್ತದೆ ಅಂತ ಹೇಳಿದ್ರೆ, ಯಾವಾಗ್ಲೂ ಹೇಳ್ತಾರೆ ಹೇಗೆ ಸೂರ್ಯನ ಬೆಳಕು ಬಂದಾಗ ಕತ್ತಲು ನಾಶ ಆಗ್ತದೆ, ಅದೇ ರೀತಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ನಮ್ಮ ಒಳಗಿನ ಅಜ್ಞಾನ ನಾಶ ಆಗಿ ನಮ್ಗೆ ಜ್ಞಾನದ ಬೆಳಕು ಅಲ್ಲಿ ನಮ್ಗೆ ಬೆಳಗ್ತದೆ ಅಂತ ಹೇಳ್ಕೊಂಡು. ಹಾಗೆ ಉದಯಿಸಿರುವ ಸೂರ್ಯ ಸಾಗರದಂತೆ ಆಳವಾಗಿ ಪ್ರಪಂಚದ ಎಲ್ಲಾ ಕತ್ತಲೆಯನ್ನ ತಕ್ಷಣವೇ ಹೋಗಲಾಡಿಸುವಂತೆ ಭಗವಂತನ ಪವಿತ್ರ ನಾಮವನ್ನು ಒಮ್ಮೆ ಅಪರಾಧಗಳಿಲ್ಲದೆ ಜಪಿಸಿದರೆ ಜೀವಿಯ ಪಾಪ ಜೀವನದ ಎಲ್ಲಾ ಪ್ರತಿಕ್ರಿಯೆಗಳನ್ನು ಹೋಗಲಾಡಿಸುತ್ತದೆ. ಇಡೀ ಜಗತ್ತಿಗೆ ಮಂಗಳಕರವಾದ ಭಗವಂತನ ಆ ಪವಿತ್ರ ನಾಮಕ್ಕೆ ಎಲ್ಲಾ ಕೀರ್ತಿಗಳು ಅಂತೇಳಿ ಹೇಳ್ತಾರೆ. ಈ ಶ್ಲೋಕವನ್ನು ಪಠಿಸಿದ ನಂತರ ಹರಿದಾಸ ಠಾಕೂರರು, ಓ ವಿದ್ವಾಂಸರೇ, ದಯವಿಟ್ಟು ಈ ಶ್ಲೋಕದ ಅರ್ಥವನ್ನ ವಿವರಿಸಿ ಅಂತೇಳಿ ಹೇಳ್ತಾರೆ. ಹರಿದಾಸ ಠಾಕೂರರು ಹೇಳ್ತಾರೆ, ಸೂರ್ಯನು ಉದಯಿಸಲು ಪ್ರಾರಂಭಿಸುತ್ತಿದ್ದಂತೆ ಅದು ಗೋಚರಿಸುವ ಮೊದಲೇ ರಾತ್ರಿಯ ಕತ್ತಲನ್ನು ಹೋಗಲಾಡಿಸುತ್ತದೆ. ಸೂರ್ಯನ ಬೆಳಕಿನ ಮೊದಲ ನೋಟದಿಂದಲೇ ಕಳ್ಳರು, ದೆವ್ವಗಳು ಮತ್ತು ರಾಕ್ಷಸರ ಭಯವು ತಕ್ಷಣವೇ ಮಾಯವಾಗುತ್ತದೆ ಮತ್ತು ಸೂರ್ಯ ನಿಜವಾಗಿಯೂ ಗೋಚರಿಸಿದಾಗ ಎಲ್ಲವೂ ಸ್ಪಷ್ಟವಾಗುತ್ತದೆ. ಅಂದ್ರೆ ಆ ಅರುಣೋದಯ ಅಂತ ಏನ್ ಹೇಳ್ತೀವಿ, ಆ ಸೂರ್ಯ ಹುಟ್ಲಿಕ್ಕೆ ಆ ಒಂದು ಕೇಸರಿ ಕಲರ್ ಅಲ್ಲಿ ಒಂದು ವಾತಾವರಣ ಇಡೀ ಕೇಸರಿ ಕಾಣ್ತದೆ ನಮ್ಗೆ. ಇನ್ನ ಸೂರ್ಯ ಹುಟ್ಟುವ ಮುಂಚೆನೆ ಅದಕ್ಕೆ ಅರುಣೋದಯ ಅಂತ ಹೇಳ್ತೇವೆ. ಆ ಕಾಲದಲ್ಲಿ ಈ ರೀತಿ ಆ ಒಂದು ಸೂರ್ಯನ ಬೆಳಕಿನ ಮೊದಲ ನೋಟದಿಂದ ಕಳ್ಳರು, ದೆವ್ವಗಳು, ರಾಕ್ಷಸರು ಭಯವು ತಕ್ಷಣವೇ ಮಾಯ ಆಗ್ತದೆ ಅಂತೆ. ಆಮೇಲೆ ನಿಜವಾಗಿ ಸೂರ್ಯ ಗೋಚರಿಸಿದಾಗ ಎಲ್ಲವೂ ಸ್ಪಷ್ಟವಾಗುತ್ತೆ ಮತ್ತು ಪ್ರತಿಯೊಬ್ಬರು ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ಮತ್ತು ನಿಯಂತ್ರಕ ಕರ್ತವ್ಯಗಳನ್ನು ನಿರ್ವಹಿಸಲು ಪ್ರಾರಂಭಿಸುತ್ತಾರೆ ಅಂತ ಹೇಳಿದ್ರೆ, ನಾವು ಜಪವನ್ನ ಸ್ಟಾರ್ಟ್ ಮಾಡಿದ್ರೆ ಸಾಕು, ಒಳಗಿಂದ ಕ್ಲಿನ್ಸಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಕ್ರಮೇಣ ನಾವು ಭಕ್ತಿಯಲ್ಲಿ ದೃಢತೆ ನಮ್ಗೆ ಬರ್ತದೆ. ಆಮೇಲೆ ಯಾರು ಹೇಳ್ಬೇಕು ಅಂತ ಇಲ್ಲ, ನಮ್ಮಷ್ಟಕ್ಕೆ ನಾವೇ ಅದರಲ್ಲಿ ನಿರಂತರವಾಗಿ ನಾವು ತೊಡಗಿಸ್ಕೊಳ್ತೇವೆ ಅಂತ ಹೇಳಿ ಹೇಳುವಂತ ಒಂದು ಇದರಲ್ಲಿ ಅರ್ಥ. ಅಂತೆಯೇ ಭಗವಂತನ ಪವಿತ್ರ ನಾಮದ ಅಪರಾಧ ರಹಿತ ಜಪವು ಜಾಗೃತಗೊಂಡಿದೆ ಎಂಬ ಮೊದಲ ಸುಳಿವು ಪಾಪ ಜೀವನದ ಪ್ರತಿಕ್ರಿಯೆಗಳನ್ನು ತಕ್ಷಣವೇ ಕರಗಿಸುತ್ತದೆ ಮತ್ತು ಒಬ್ಬನು ಪವಿತ್ರ ನಾಮವನ್ನ ಅಪರಾಧ ರಹಿತವಾಗಿ ಜಪಿಸಿದಾಗ ಅವನು ಕೃಷ್ಣನ ಪಾದ ಕಮಲಗಳಲ್ಲಿ ಪ್ರೀತಿಯಿಂದ ಸೇವೆ ಮಾಡಲು ಎಚ್ಚರಗೊಳ್ಳುತ್ತಾನೆ. ಅಂದ್ರೆ ಅವನ ಒಳಗಿಂದನೇ ಅವನಿಗೆ ಸ್ಫೂರ್ತಿ ಬರ್ತದೆ ಭಕ್ತಿ ಮಾಡ್ಕೊಳ್ಳಿಕ್ಕೆ, ಪ್ರೀತಿಯಿಂದ ಸೇವೆ ಸಲ್ಲಿಸ್ಲಿಕ್ಕೆ ಅಂತ ಹೇಳ್ಕೊಂಡು. ವಿಮೋಚನೆಯು ಪವಿತ್ರ ನಾಮದ ಅಪರಾಧ ರಹಿತ ಜಪದಿಂದ ಜಾಗೃತಿಗೊಳ್ಳುವ ಒಂದು ಸಣ್ಣ ನೋಟದಿಂದ ಉಂಟಾಗುವ ಅತ್ಯಲ್ಪ ಫಲಿತಾಂಶವಾಗಿದೆ. ಸಾಯುತ್ತಿರುವಾಗ ಅಜಾಮಿಳನು ತನ್ನ ಮಗನಿಗೆ ನಾರಾಯಣ ಎಂದು ಹೆಸರಿಡಲು ಉದ್ದೇಶಿಸಿ ಭಗವಂತನ ಪವಿತ್ರ ನಾಮವನ್ನು ಜಪಿಸಿದನು. ಆದಾಗ್ಯೂ ಅವನು ಆಧ್ಯಾತ್ಮಿಕ ಜಗತ್ತನ್ನು ಪಡೆದನು. ಹಾಗಾದರೆ ಪವಿತ್ರ ನಾಮವನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಜಪಿಸುವವರ ಬಗ್ಗೆ ಏನು ಹೇಳಬೇಕು? ಆ ರೀತಿ ಅವನು ಏನು ಮಗನ ಹೆಸರು ಹೇಳಿದ್ರು ಕೂಡ ಭಗವಂತ ಅದಕ್ಕೆ ಕರುಣೆ ತೋರಿ ಅವನನ್ನ ಆಧ್ಯಾತ್ಮಿಕ ಲೋಕಕ್ಕೆ ಕರೆಸಿಕೊಂಡ. ಇನ್ನು ಭಕ್ತಿಯಲ್ಲಿ ಮಾಡಿದವರ ಕತೆ ನಾವು ಯಾಕೆ ಕೇಳ್ಬೇಕು? ಖಂಡಿತ ಅವರು ಅದಕ್ಕಿಂತ ಒಳ್ಳೇದನ್ನೇ ಪಡಿತಾರೆ ಅಂತೇಳಿ. ಶುದ್ಧ ಭಕ್ತನಿಗೆ ಸ್ವೀಕಾರ ಅರ್ಹವಲ್ಲದ ಮುಕ್ತಿಯನ್ನು ಕೃಷ್ಣನು ಯಾವಾಗಲೂ ಕಷ್ಟವಿಲ್ಲದೆ ನೀಡುತ್ತಾನೆ. ಯಾರಿಗೆ ಮುಕ್ತಿಯ ಇಚ್ಛೆ ಇರ್ತದೆ ಅಂದ್ರೆ, ಈ ಜ್ಞಾನಿಗಳಿಗೆಲ್ಲ ಮುಕ್ತಿ ಬೇಕು ಅಂದ್ರೆ ನಾನು ಭಗವಂತನಲ್ಲಿ ಒಂದಾಗ್ಬೇಕು ಅಂತ. ಆದ್ರೆ ಶುದ್ಧ ಭಕ್ತರಿಗೆ ಆ ಮುಕ್ತಿ ಕೂಡ ಬೇಕಾಗಿಲ್ಲ, ಆದ್ರೆ ಭಗವಂತ ಕೊಟ್ಟು ಬಿಡ್ತಾನೆ. ಅಂದ್ರೆ ಹೇಗೆ ನಾವು ಬೆಳಕಿನಲ್ಲಿ ಹೋಗ್ಬೇಕಾದ್ರೆ ನೆರಳು ನಮ್ಮನ್ನ ಹಿಂಬಾಲಿಸ್ತದೆ, ಅದೇ ರೀತಿ ಶುದ್ಧ ಭಕ್ತನಾಗಿದ್ದವನು ಈ ಮುಕ್ತಿ ಅದನ್ನೆಲ್ಲ ನಾವು ಕೇಳ್ಬೇಕಂತ ಇಲ್ಲ, ತನ್ನಷ್ಟಕ್ಕೆ ಅದು ಅವನಿಗೆ ಸಿಕ್ಕಿ ಬಿಡ್ತದೆ. ಆದ್ರೆ ಅವನಿಗೆ ಬೇಕಾಗಿಲ್ಲ ಅದು.
ಹಾಗೆ ಶುದ್ಧ ಭಕ್ತನಿಗೆ ಸ್ವೀಕಾರ ಅರ್ಹವಲ್ಲದ ಮುಕ್ತಿಯನ್ನ ಕೃಷ್ಣನು ಯಾವಾಗ್ಲೂ ಕಷ್ಟವಿಲ್ಲದೆ ನೀಡ್ತಾನೆ. ನನ್ನ ಭಕ್ತರು ಸಾಲೋಕ್ಯ, ಸಾಷ್ಟಿ, ಸಾರೂಪ್ಯ, ಸಾಮೀಪ್ಯ ಅಥವಾ ನನ್ನೊಂದಿಗೆ ಏಕತೆಯನ್ನ ಹೊಂದುವಂತದ್ದು ಆ ರೀತಿ ಏಕತೆಯನ್ನು ಸ್ವೀಕರಿಸುವುದಿಲ್ಲ. ಸಾಯುಜ್ಯ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನೇ ಸ್ವೀಕರಿಸುವುದಿಲ್ಲ. ನಾನು ಈ ಮುಕ್ತಿಗಳನ್ನು ನನ್ನ ಸೇವೆಗೆ ಆದ್ಯತೆಯಾಗಿ ನೀಡಿದರೂ ಸಹ, ಅಂದ್ರೆ ಈ ನನ್ನ ಭಕ್ತರಿಗೆ, ಶುದ್ಧ ಭಕ್ತರಿಗೆ ನಾನು ಈ ಎಲ್ಲ ಮುಕ್ತಿಗಳನ್ನ ನಾನು ಕೊಟ್ಟರು ಕೂಡ ಅವರು ಅದನ್ನ ಸ್ವೀಕರಿಸುವುದಿಲ್ಲ. ನಾನು ಫಸ್ಟ್ ಪ್ರಿಫರೆನ್ಸ್ ಅದು ಕೊಟ್ರು ಅವರಿಗೆ ಬೇಕಾಗಿಲ್ಲ ಅದು ಅಂತೇಳಿ. ಹಿರಣ್ಯ ಮತ್ತು ಗೋವರ್ಧನ ಮಜುಮ್ದಾರರ ಮನೆಯಲ್ಲಿ ಗೋಪಾಲ ಚಕ್ರವರ್ತಿ ಎಂಬ ವ್ಯಕ್ತಿ ಅಧಿಕೃತವಾಗಿ ಮುಖ್ಯ ತೆರಿಗೆ ಸಂಗ್ರಹಕಾರನಾಗಿದ್ದ. ಈಗ ಎಲ್ಲಿ ಆ ಒಂದು ಹಿರಣ್ಯ ಮತ್ತು ಗೋವರ್ಧನ ಮಜುಮ್ದಾರರ ಮನೆಯಲ್ಲಿ ಈ ಒಂದು ಇದನ್ನ ನಡೀತಾ ಇತ್ತು, ಅಲ್ಲಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಬೇರೆಯವರು. ಅಲ್ಲಿ ಗೋಪಾಲ ಚಕ್ರವರ್ತಿ ಅಂತ ಒಂದು ವ್ಯಕ್ತಿ, ಅವರು ತೆರಿಗೆ ಸಂಗ್ರಹಕಾರರಾಗಿರ್ತಾರಂತೆ. ಈ ಗೋಪಾಲ ಚಕ್ರವರ್ತಿ ಬಂಗಾಳದಲ್ಲಿ ವಾಸಿಸ್ತಾ ಇದ್ದ. ಮುಖ್ಯ ತೆರಿಗೆ ಸಂಗ್ರಹಕಾರನಾಗಿ ಅವನ ಕರ್ತವ್ಯವೆಂದರೆ ಚಕ್ರವರ್ತಿಯ ಖಜಾನೆಯಲ್ಲಿ ಠೇವಣಿ ಇಡಲು 12 ಲಕ್ಷ ನಾಣ್ಯಗಳನ್ನ ಸಂಗ್ರಹಿಸುವುದು. 12 ಲಕ್ಷ ನಾಣ್ಯಗಳನ್ನ ಸಂಗ್ರಹಿಸುವುದು ಆ ಚಕ್ರವರ್ತಿಯ ಖಜಾನೆಯಲ್ಲಿ ಡೆಪಾಸಿಟ್ ಮಾಡ್ಲಿಕ್ಕೆ ಆ ಒಂದು ಕೆಲಸ ಅವನ ಕರ್ತವ್ಯ. ಅವರು ಸುಂದರವಾದ ದೈಹಿಕ ಲಕ್ಷಣಗಳನ್ನ ಹೊಂದಿದ್ದರು ಮತ್ತು ಅವರು ವಿದ್ವಾಂಸರು ಮತ್ತು ಯುವಕರಾಗಿದ್ದರು. ಆದರೆ ಭಗವಂತನ ಪವಿತ್ರ ನಾಮದ ಜಾಗೃತಿಯನ್ನು ಕೇವಲ ಒಂದು ಇಣುಕು ನೋಟದಿಂದ ನೋಡುವುದರಿಂದ ಮುಕ್ತಿಯನ್ನು ಪಡೆಯಬಹುದು ಎಂಬ ಹೇಳಿಕೆಯನ್ನು ಅವರು ಸಹಿಸಲಾಗಲಿಲ್ಲ. ಕೇವಲ ನಾವು ಜಪ ಒಂದು ಮಾಡಿದ್ರೆ ಸಾಕು ನಮ್ಗೆ ಮುಕ್ತಿ ಸಿಗ್ತದೆ ಅಂತ ಹೇಳುವ ಒಂದು ಮಾತನ್ನ ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಹರಿದಾಸ ಠಾಕೂರರ ಈ ಹೇಳಿಕೆಗಳನ್ನ ಕೇಳಿದ ಆ ಯುವಕ ಗೋಪಾಲ ಚಕ್ರವರ್ತಿ ತುಂಬಾ ಕೋಪಗೊಳ್ತಾನೆ. ಅವನು ತಕ್ಷಣ ಅವನನ್ನು ಟೀಕಿಸ್ತಾರಂತೆ. ಓ ವಿದ್ವಾಂಸರ ಸಭೆ, ಅವ್ರು ಹೇಳ್ತಾರೆ, ಭಾವನಾತ್ಮಕ ಭಕ್ತನ ತೀರ್ಮಾನವನ್ನು ಕೇಳಿ ಅಂತ ಹೇಳ್ಕೊಂಡು. ಆಮೇಲೆ ಲಕ್ಷಾಂತರ ಜನ್ಮಗಳ ನಂತರವೂ ಒಬ್ಬ ವ್ಯಕ್ತಿಯು ಸಂಪೂರ್ಣ ಜ್ಞಾನದಲ್ಲಿ ಪರಿಪೂರ್ಣನಾಗಿದ್ದರೂ ಅವನು ಮುಕ್ತಿಯನ್ನು ಪಡೆಯದಿರಬಹುದು. ಆದರೆ ಈ ಮನುಷ್ಯ ಪವಿತ್ರ ನಾಮದ ಒಂದು ಕ್ಷಣದ ಜಾಗೃತಿಯಿಂದ ಅದನ್ನು ಪಡೆಯಬಹುದು ಎಂದು ಹೇಳುತ್ತಾನೆ ಅಂತ ಅವನು ಟೀಕಿಸ್ತಾನೆ. ಎಷ್ಟು ಜನ್ಮ ಬೇಕು ನಾವೊಂದು ಮುಕ್ತಿಯನ್ನ ಪಡಿಲಿಕ್ಕೆ, ಆದ್ರೆ ಈ ಮನುಷ್ಯ ಏನ್ ಹೇಳ್ತಾ ಇದ್ದಾನೆ, ಒಂದು ಪವಿತ್ರ ನಾಮದ ಜಪದಿಂದ ನೀವು ಒಂದು ಕ್ಷಣದ ಒಂದು ಇದರಿಂದ ನೀವು ಜಾಗೃತಿಯನ್ನ ಪಡಿತೀರಿ ಅಂತೇಳಿ ಹೇಳ್ತಿದ್ದಾರಲ್ವಾ ಅಂತೇಳಿ. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ನೀನು ಯಾಕೆ ಸಂದೇಹ ಪಡುತ್ತಿರುವೆ? ಪವಿತ್ರ ನಾಮದ ಒಂದು ಅಪರಾಧವಿಲ್ಲದ ಜಪದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಬಹಿರಂಗ ಗ್ರಂಥಗಳು ಹೇಳುತ್ತವೆ ಅಂತೇಳಿ ಅವ್ರು ಹೇಳ್ತಾರೆ. ಭಕ್ತಿ ಸೇವೆಯ ದಿವ್ಯ ಆನಂದವನ್ನು ಅನುಭವಿಸುವವರಿಗೆ, ಭಕ್ತನಿಗೆ ಮುಕ್ತಿ ಅತ್ಯಲ್ಪ. ಆದ್ದರಿಂದ ಶುದ್ಧ ಭಕ್ತರು ಎಂದಿಗೂ ಮುಕ್ತಿಯನ್ನು ಸಾಧಿಸಲು ಬಯಸುವುದಿಲ್ಲ. ನನ್ನ ಪ್ರೀತಿಯ ಪ್ರಭುವೇ, ಬ್ರಹ್ಮಾಂಡದ ಒಡೆಯನೇ, ನಾನು ನಿನ್ನನ್ನು ನೇರವಾಗಿ ನೋಡಿದಾಗಿನಿಂದ ನನ್ನ ಅಲೌಕಿಕ ಆನಂದವು ಒಂದು ಮಹಾಸಾಗರದ ಆಕಾರವನ್ನು ಪಡೆದುಕೊಂಡಿದೆ. ಆ ಸಾಗರದಲ್ಲಿ ನೆಲೆಸಿರುವುದರಿಂದ ಬ್ರಹ್ಮಾನಂದ ಸೇರಿದಂತೆ ಇತರ ಎಲ್ಲಾ ಸಂತೋಷಗಳು ಕರುವಿನ ಗೊರಸಿನಲ್ಲಿರುವ ನೀರಿನಂತೆ ಎಂದು ನಾನು ಈಗ ಅರಿತುಕೊಂಡೆ ಅಂತೇಳಿ ಹೇಳ್ತಾರೆ. ಗೋಪಾಲ ಚಕ್ರವರ್ತಿ ಹೇಳ್ತಾರೆ, ನಾಮ ಭಾಷೆಯಿಂದ ಮುಕ್ತಿ ಸಿಗದಿದ್ದರೆ ನಾನು ನಿನ್ನ ಮೂಗನ್ನು ಕತ್ತರಿಸುತ್ತೇನೆ ಎಂದು ನೀನು ಖಚಿತವಾಗಿರಬಹುದು ಅಂತೇಳಿ ಹೇಳ್ತಾರೆ. ನಂತರ ಹರಿದಾಸ್ ಠಾಕೂರರು ಗೋಪಾಲ ಚಕ್ರವರ್ತಿ ನೀಡಿದ ಸವಾಲನ್ನ ಸ್ವೀಕರಿಸ್ತಾರೆ. ನಾಮ ಭಾಷೆಯಿಂದ ಮುಕ್ತಿ ಲಭ್ಯವಿಲ್ಲದಿದ್ದರೆ ನಾನು ಖಂಡಿತವಾಗಿಯೂ ನನ್ನ ಮೂಗನ್ನು ಕತ್ತರಿಸುತ್ತೇನೆ ಅಂತ ಹೇಳ್ತಾರೆ. ಸವಾಲನ್ನು ಕೇಳಿದ ಸಭೆಯ ಎಲ್ಲಾ ಸದಸ್ಯರು ತೀವ್ರವಾಗಿ ಉದ್ರೇಕಗೊಂಡರು ಮತ್ತು ಅವರು ಎದ್ದು ನಿಂತು ಗದ್ದಲದ ಶಬ್ದ ಮಾಡ್ತಾರೆ. ಹಿರಣ್ಯ ಮತ್ತು ಗೋವರ್ಧನ ಮಜುಮ್ದಾರ ಇಬ್ಬರು ತಕ್ಷಣವೇ ಬ್ರಾಹ್ಮಣ ತೆರಿಗೆ ವಸೂಲಿಗಾರನನ್ನ ಖಂಡಿಸ್ತಾರೆ. ಯಾರು? ಆ ಗೋಪಾಲ ಚಕ್ರವರ್ತಿ ಅವನನ್ನ ಖಂಡಿಸ್ತಾರೆ ಎಲ್ಲರೂ ಕೂಡ. ಬಲರಾಮ ಆಚಾರ್ಯ ಎಂಬ ಪುರೋಹಿತನು ಗೋಪಾಲ ಚಕ್ರವರ್ತಿಯನ್ನು ಸಹ ಅವರು ಕೂಡ ಗದರಿಸ್ತಾರೆ. ನೀನು ಮೂರ್ಖ ತರ್ಕಶಾಸ್ತ್ರಜ್ಞ ಎಂದು ಹೇಳ್ತಾರೆ. ಭಗವಂತನ ಭಕ್ತಿ ಸೇವೆಯ ಬಗ್ಗೆ ನಿನಗೇನು ಗೊತ್ತು ಅಂತೇಳಿ ಬಲರಾಮ ಆಚಾರ್ಯರು ಹೇಳ್ತಾರೆ. ನೀವು ಹರಿದಾಸ ಠಾಕೂರರನ್ನು ಅವಮಾನಿಸಿದ್ದೀರಿ, ಹೀಗಾಗಿ ನಿಮಗೆ ಅಪಾಯಕಾರಿ ಸ್ಥಾನವಿರುತ್ತದೆ. ನೀವು ಯಾವುದೇ ಶುಭವನ್ನು ನಿರೀಕ್ಷಿಸಬಾರದು ಅಂತ ಅವನಿಗೆ ಎಚ್ಚರಿಕೆ ಕೂಡ ಕೊಡ್ತಾರೆ. ನಂತರ ಹರಿದಾಸ್ ಠಾಕೂರ್ ಹೊರಡಲು ಹೇಳ್ತಾರೆ ಮತ್ತು ಗೋಪಾಲ ಚಕ್ರವರ್ತಿಯ ಗುರುಗಳಾದ ಮಜುಮ್ದಾರರು ತಕ್ಷಣ ಅವನನ್ನು ಹೊರಗೆ ಹಾಕಿ ತಮ್ಮ ಸೇವೆಯಿಂದ ವಜಾಗೊಳಿಸ್ತಾರೆ. ಅಂದ್ರೆ ಅವನು ಈ ರೀತಿ ತರ್ಕ ಮಾಡ್ತಾನಲ್ಲ, ಈ ರೀತಿ ಟೀಕೆ ಮಾಡ್ತಾನಲ್ಲ, ಅವನು ಬೇಕಾಗಿಲ್ಲ, ನಮ್ಮ ಈ ಒಂದು ಕೆಲಸಕ್ಕೆ ಕರ್ತವ್ಯ ನಿರ್ವಹಿಸುವುದು ಬೇಕಾಗಿಲ್ಲ ಅವನ ಸೇವೆ ಅಂತ ಹೇಳ್ಕೊಂಡು ಅವನನ್ನ ಸೇವೆಯಿಂದ ವಜಾಗೊಳಿಸ್ತಾರೆ. ಸಭೆಯ ಎಲ್ಲಾ ಸದಸ್ಯರೊಂದಿಗೆ ಇಬ್ಬರು ಮಜುಮ್ದಾರರು ಹರಿದಾಸ್ ಠಾಕೂರರ ಪಾದ ಕಮಲಗಳಿಗೆ ಬಿದ್ದರು. ಆದರೆ ಹರಿದಾಸ ಠಾಕೂರರು ನಗುತ್ತಿದ್ದರು ಮತ್ತು ಅವರು ಮಧುರವಾದ ಧ್ವನಿಯಲ್ಲಿ ಮಾತನಾಡಿದರು. ನಿಮ್ಮಲ್ಲಿ ಯಾರೂ ತಪ್ಪಿತಸ್ಥರಲ್ಲ ಎಂದು ಹೇಳ್ತಾರೆ. ವಾಸ್ತವವಾಗಿ ಆ ಅಜ್ಞಾನಿ ಬ್ರಾಹ್ಮಣ ಎಂದು ಕರೆಯಲ್ಪಡುವವನು
ಕೂಡ ತಪ್ಪಿತಸ್ಥನಲ್ಲ. ಏಕೆಂದರೆ ಅವನು ಒಣ ಊಹಾಪೋಹ ಮತ್ತು ತರ್ಕಕ್ಕೆ ಒಗ್ಗಿಕೊಂಡಿರುತ್ತಾನೆ. ಇದೊಂದು ಶುದ್ಧ ಭಕ್ತರ ಒಂದು ಲಕ್ಷಣ. ಎಷ್ಟೇ ತಪ್ಪು ಬೇರೆಯಿಂದ ನಡೆದು ಹೋದ್ರು ಕೂಡ ಅವರನ್ನು ಅವರು ದೂರೋದಿಲ್ಲ. ಮತ್ತೆ ಅವನಲ್ಲಿರುವ ಒಂದು ಊಹಾಪೋಹ ತರ್ಕಕ್ಕೆ ಅವನು ಒಗ್ಗಿಕೊಂಡಿದ್ದಾನೆ. ಅಂದ್ರೆ ಅವನ ಅಂತ ಒಂದು ಜನರ ಸಂಘದಲ್ಲಿದ್ದಾನೆ, ಆ ಗುಣದಲ್ಲಿದ್ದಾನೆ ಅವನು. ಅದರಿಂದ ಆ ಗುಣ ಅವನನ್ನ ಆ ರೀತಿ ಮಾತನಾಡಿಸ್ತಾ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ. ಹರೇ ಕೃಷ್ಣ. ಯಾರು ಅದು ಸೌಂಡ್ ಮ್ಯೂಟ್ ಮಾಡ್ಕೊಳ್ಳಿ. ಕೇವಲ ತರ್ಕ ಮತ್ತು ವಾದದಿಂದ ಪವಿತ್ರ ನಾಮದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಈ ಮನುಷ್ಯನಿಗೆ ಪವಿತ್ರ ನಾಮದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಆಗಿರ್ಲಿ, ಭಗವಂತನ ಬಗ್ಗೆ ಕೇಳ್ಬೇಕಾದ್ರೆ ಕೂಡ ತೇಷಾಂ ತ್ವಂತ ಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಂ, ನಮ್ಮ ಹಿಂದಿನ ಪೂರ್ವ ಜನ್ಮದ ಪಾಪ ಕರ್ಮಗಳು ಕಡಿಮೆ ಆಗ್ತಾ ಬಂದ್ರೆ, ಪುಣ್ಯ ಸಂಚಯನ ಜಾಸ್ತಿ ಇದ್ರೆ ಮಾತ್ರ ನಮ್ಗೆ ಭಗವಂತನ ಬಗ್ಗೆ ಕೇಳಿ ತಿಳ್ಕೊಂಡು ಭಕ್ತಿ ಮಾಡ್ಲಿಕ್ಕೆ ನಮ್ಗೆ ಆ ಒಂದು ಅನುಗ್ರಹ ಅಂತ ಭಗವಂತ ನಮ್ಗೆ ಒದಗಿಸುವಂತದ್ದು. ಹಾಗಾಗಿ ಕೇವಲ ತರ್ಕವಾದದಿಂದ ಭಗವಂತನ ನಾಮದ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಮನುಷ್ಯನಿಗೆ ಪವಿತ್ರ ನಾಮದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೀವೆಲ್ಲರೂ ಈಗ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಬಹುದು. ಶ್ರೀ ಕೃಷ್ಣನು ನಿಮ್ಮೆಲ್ಲರ ಮೇಲೆ ತನ್ನ ಆಶೀರ್ವಾದವನ್ನು ದಯಪಾಲಿಸಲಿ. ನನ್ನ ಅವಮಾನಕ್ಕೆ ವಿಷಾದಿಸಬೇಡಿ. ಅಂದ್ರೆ ನನ್ಗೆ ಅವಮಾನ ಆಯ್ತು, ಖಂಡಿತ ನೀವು ಆತರ ವಿಷಾದ ಬೇಕಾಗಿಲ್ಲ. ಇಲ್ಲಿ ಯಾರಿಗೆ ಯಾರು ಏನು ಅಲ್ಲ. ಆ ರೀತಿ ಆ ಶುದ್ಧ ಭಕ್ತರು ಒಬ್ರು ತಪ್ಪು ಮಾಡಿದ್ರೆ ಕೂಡ ಅದು ಅವನು ಮಾಡಿದ್ದಲ್ಲ, ಅವನಲ್ಲಿರುವ ಗುಣ, ಆ ಯಾವ ಗುಣದಲ್ಲಿದ್ದಾನೆ ಅದರಿಂದ ಆ ರೀತಿ ಮಾಡ್ತಾ ಇದ್ದಾನೆ ಅಂತ ಅವರು ಕ್ಷಮಿಸ್ತಾರೆ. ನಂತರ ಹಿರಣ್ಯದಾಸ ಮಜುಮ್ದಾರನು ತನ್ನ ಮನೆಗೆ ಹಿಂದಿರುಗಿ ಗೋಪಾಲ ಚಕ್ರವರ್ತಿಯನ್ನು ಅಲ್ಲಿಗೆ ಸೇರಿಸಿಕೊಳ್ಳಬಾರದು ಆದೇಶಿಸಿದನು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. 3 ದಿನಗಳಲ್ಲಿ ಆ ಬ್ರಾಹ್ಮಣನಿಗೆ ಕುಷ್ಠರೋಗ ತಲುಗಿತು. ನೋಡಿ, ಆತರ ಅವನು ಗೋಪಾಲ ಚಕ್ರವರ್ತಿ ಇಲ್ಲಿಗೆ ಸೇರಿಸ್ಕೊಳ್ಬಾರ್ದು ಅವನನ್ನ ಅಂತ ಹೇಳ್ಕೊಂಡು ಹಿರಣ್ಯದಾಸ ಮಜುಮ್ದಾರರು ಆದೇಶ ಕೊಡ್ತಾರಂತೆ. ಅದಾಗಿ 3 ದಿವಸದಲ್ಲಿ ಯಾರು ಗೋಪಾಲ ಚಕ್ರವರ್ತಿ ಅವನಿಗೆ ಕುಷ್ಠರೋಗ ತಗುಲಿತು ಮತ್ತು ಪರಿಣಾಮವಾಗಿ ಅವನ ಎತ್ತರಿಸಿದ ಮೂಗು ಕರಗಿ ಬಿದ್ದು ಹೋಯಿತು. ಅವನ ಮೂಗೆ ಅಲ್ಲಿ ಮುರಿದು ಹೋಯ್ತು. ಅಂದ್ರೆ ಅವನು ಇದು ಕೊಟ್ಟಿದ್ದ, ಅಲ್ಲಿ ಪ್ರತಿಜ್ಞೆ ತಗೊಂಡಿದ್ದ ಇವ್ರ ಹತ್ರ, ಅವನ ಮೂಗೆ ಹೋಯ್ತಂತೆ. ಬ್ರಾಹ್ಮಣನ ಕಾಲ್ಬೆರಳುಗಳು ಮತ್ತು ಬೆರಳುಗಳು ಚಿನ್ನದ ಬಣ್ಣದ ಚಂಪಕ ಮೊಗ್ಗುಗಳಂತೆ ಸುಂದರವಾಗಿದ್ದವು. ಆದರೆ ಕುಷ್ಠರೋಗದಿಂದಾಗಿ ಅವೆಲ್ಲವೂ ಒಣಗಿ ಕ್ರಮೇಣ ಕರಗಿ ಹೋದವು. ಗೋಪಾಲ ಚಕ್ರವರ್ತಿಯ ಸ್ಥಿತಿಯನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಹರಿದಾಸ ಠಾಕೂರರ ಪ್ರಭಾವವನ್ನು ಎಲ್ಲರೂ ಹೊಗಳಿದ್ರು ಮತ್ತು ಅವರಿಗೆ ನಮನವನ್ನ ಸಲ್ಲಿಸ್ತಾರೆ. ವೈಷ್ಣವ ಅಂದ್ರೆ ಭಗವಂತ ಹೇಗೆ ಅಂತ ಹೇಳಿದ್ರೆ, ತನ್ಗೆ ಏನಾದ್ರೂ ಆದ್ರೂ ಸಹಿಸ್ಕೊಳ್ತಾನೆ, ಆದ್ರೆ ತನ್ನ ಭಕ್ತನಿಗೆ ನೋವುಂಟು ಮಾಡ್ಲಿಕ್ಕೆ ಅವನು ಖಂಡಿತ ಅವನು ಸಹಿಸೋದಿಲ್ಲ ಅಂತ ಹೇಳ್ಕೊಂಡು ನಾವ್ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಶುದ್ಧ ವೈಷ್ಣವ ಅಪರಾಧ ಖಂಡಿತ ಜರುಗಬಾರ್ದು. ಯಾವತ್ತಿದ್ರೂ ವೈಷ್ಣವರನ್ನ ನಾವು ಏನು ಅವರ ದೋಷವನ್ನ ನಾವು ಎತ್ತಿ ಎಣಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ಕೊಂಡು, ವೈಷ್ಣವನಾದ ಹರಿದಾಸ ಠಾಕೂರನು ಬ್ರಾಹ್ಮಣನ ಅಪರಾಧವನ್ನ ಗಂಭೀರವಾಗಿ ಪರಿಗಣಿಸದಿದ್ದರೂ ದೇವೋತ್ತಮ ಪರಮ ಪುರುಷನಿಗೆ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಹೀಗಾಗಿ ಅವನು ಬ್ರಾಹ್ಮಣನು ಅದರ ಪರಿಣಾಮಗಳನ್ನು ಅನುಭವಿಸುವಂತೆ ಮಾಡಿದನು. ಪರಿಶುದ್ಧ ಭಕ್ತನ ಲಕ್ಷಣವೆಂದರೆ ಅವನು ಅಜ್ಞಾನಿ, ದುಷ್ಟನಿಂದ ಉಂಟಾಗುವ ಯಾವುದೇ ಅಪರಾಧವನ್ನ ಕ್ಷಮಿಸುತ್ತಾನೆ. ಆದಾಗ್ಯೂ ಕೃಷ್ಣನ ಲಕ್ಷಣವೆಂದರೆ ಅವನು ತನ್ನ ಭಕ್ತರನ್ನು ನಿಂದಿಸುವುದನ್ನು ಸಹಿಸುವುದಿಲ್ಲ. ಬ್ರಾಹ್ಮಣ ಗೋಪಾಲ ಚಕ್ರವರ್ತಿಗೆ ಕುಷ್ಠರೋಗ ಬಂದಿರುವುದನ್ನ ಕೇಳಿ ಹರಿದಾಸ ಠಾಕೂರರು ದುಃಖಿತರಾದರು. ಹೀಗಾಗಿ ಹಿರಣ್ಯ ಮಜುಮ್ದಾರನ ಪುರೋಹಿತ ಬಲರಾಮ ಆಚಾರ್ಯರಿಗೆ ತಿಳಿಸಿದ ನಂತರ ಅವರು ಅದ್ವೈತ ಆಚಾರ್ಯರ ಮನೆಯಾದ ಶಾಂತಿಪುರಕ್ಕೆ ಹೋದರು. ಅದ್ವೈತ ಆಚಾರ್ಯರನ್ನ ಭೇಟಿಯಾದ ನಂತರ ಹರಿದಾಸ್ ಠಾಕೂರರು ಅವರಿಗೆ ಗೌರವ ಮತ್ತು ನಮನಗಳನ್ನ ಸಲ್ಲಿಸ್ತಾರೆ. ಅದ್ವೈತ ಆಚಾರ್ಯರು ಅವರನ್ನು ಅಪ್ಪಿಕೊಂಡು ಪ್ರತಿಯಾಗಿ ಅವರಿಗೆ ಗೌರವವನ್ನ ತೋರಿಸ್ತಾರೆ. ಗಂಗಾ ನದಿಯ ದಡದಲ್ಲಿ ಏಕಾಂತ ಸ್ಥಳದಲ್ಲಿ ಅದ್ವೈತ ಆಚಾರ್ಯರು ಹರಿದಾಸ ಠಾಕೂರರಿಗೆ ಗುಹೆಯಂತಹ ಮನೆಯನ್ನ ನಿರ್ಮಿಸಿ ಭಕ್ತಿ ಸೇವೆಯ ವಿಷಯದಲ್ಲಿ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯ ನಿಜವಾದ ಅರ್ಥದ ಬಗ್ಗೆ ಮಾತನಾಡ್ತಾರೆ. ಹರಿದಾಸ ಠಾಕೂರರು ಅದ್ವೈತ ಆಚಾರ್ಯರ ಮನೆಯಲ್ಲಿ ಪ್ರತಿದಿನ ಆಹಾರವನ್ನ ಸ್ವೀಕರಿಸುತ್ತಿದ್ದರು. ಒಟ್ಟಿಗೆ ಭೇಟಿಯಾದಾಗ ಅವರಿಬ್ಬರು ಕೃಷ್ಣನ ವಿಷಯದ ಕುರಿತು ಪ್ರವಚನಗಳ ಅಮೃತವನ್ನ ಸವಿದರು. ಹರಿದಾಸ ಠಾಕೂರರು ಹೇಳಿದರು, ನನ್ನ ಪ್ರೀತಿಯ ಅದ್ವೈತ ಆಚಾರ್ಯರೇ, ನಾನು ನಿಮ್ಮ ಮುಂದೆ ಏನನ್ನಾದರೂ ಸಲ್ಲಿಸುತ್ತೇನೆ. ಪ್ರತಿದಿನ ನೀವು ನನಗೆ ತಿನ್ನಲು ದಾನ ಮಾಡುತ್ತೀರಿ, ಇದರ ಅಗತ್ಯವೇನು ಅಂತ ಕೇಳ್ತಾರೆ. ಸ್ವಾಮಿ, ನೀವು ಮಹಾನ್ ಬ್ರಾಹ್ಮಣರು ಮತ್ತು ಶ್ರೀಮಂತರ ಸಮಾಜದಲ್ಲಿ ವಾಸಿಸುತ್ತಿದ್ದೀರಿ, ಆದರೆ ಭಯ ಅಥವಾ ನಾಚಿಕೆಗಳಿಲ್ಲದೆ
ನೀವು ನನ್ನಂತಹ ಕೆಳವರ್ಗದ ವ್ಯಕ್ತಿಯನ್ನು ಆರಾಧಿಸುತ್ತಿದ್ದೀರಿ. ಪ್ರಿಯ ಸರ್, ನಿಮ್ಮ ನಡವಳಿಕೆ ಅಸಾಮಾನ್ಯ. ನಿಜಕ್ಕೂ ಕೆಲವೊಮ್ಮೆ ನಾನು ನಿಮ್ಮೊಂದಿಗೆ ಮಾತನಾಡಲು ಹೆದರುತ್ತೇನೆ. ಆದರೆ ದಯವಿಟ್ಟು ಸಮಾಜದ ವರ್ತನೆಯಿಂದ ನನ್ನನ್ನು ರಕ್ಷಿಸುವ ಮೂಲಕ ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಅದ್ವೈತಾಚಾರ್ಯರು, ಪ್ರಿಯ ಹರಿದಾಸರೇ, ಭಯಪಡಬೇಡಿ. ನಾನು ಬಹಿರಂಗವಾದ ಧರ್ಮ ಗ್ರಂಥಗಳ ತತ್ವಗಳ ಪ್ರಕಾರ ಕಟ್ಟುನಿಟ್ಟಾಗಿ ವರ್ತಿಸುತ್ತೇನೆ. ನಿಮಗೆ ಊಟ ಹಾಕುವುದು 10 ಲಕ್ಷ ಬ್ರಾಹ್ಮಣರಿಗೆ ಊಟ ಹಾಕಿದಂತಾಗುತ್ತೆ ಎಂದು ಅದ್ವೈತಾಚಾರ್ಯರು ಹೇಳ್ತಾರೆ. ಆದ್ದರಿಂದ ಈ ಶ್ರಾದ್ದ ಪತ್ರವನ್ನು ಸ್ವೀಕರಿಸಿ. ಹೀಗೆ ಅದ್ವೈತಾಚಾರ್ಯರು ಅವನನ್ನು ಊಟ ಬಡಿಸಿದರು. ಅದ್ವೈತಾಚಾರ್ಯರು ಯಾವಾಗಲೂ ಇಡೀ ಜಗತ್ತಿನ ಪತಿತ ಆತ್ಮಗಳನ್ನ ಹೇಗೆ ಉದ್ಧಾರ ಮಾಡುವುದು ಎಂಬ ಆಲೋಚನೆಗಳಲ್ಲಿ ಮಗ್ನರಾಗಿದ್ದರು. ಇಡೀ ಪ್ರಪಂಚವು ಭಕ್ತರಲ್ಲದವರಿಂದ ತುಂಬಿದೆ ಎಂದು ಯೋಚಿಸ್ತಾ ಇದ್ರು. ಅವರು ಹೇಗೆ ಮುಕ್ತರಾಗುತ್ತಾರೆ ಎಂಬ ಒಂದು ಯೋಚನೆ ಅದ್ವೈತಾಚಾರ್ಯರ ಮನಸ್ಸಲ್ಲಿ ಇರ್ತದೆ. ಪತಿತ ಆತ್ಮಗಳನ್ನೆಲ್ಲ ಬಿಡುಗಡೆ ಮಾಡಲು ದೃಢ ನಿಶ್ಚಯದಿಂದ ಅದ್ವೈತಾಚಾರ್ಯರು ಕೃಷ್ಣನನ್ನು ಅವತರಿಸಲು ನಿರ್ಧರಿಸಿದರು. ಈ ಪ್ರತಿಜ್ಞೆಯೊಂದಿಗೆ ಅವರು ಭಗವಂತನನ್ನು ಪೂಜಿಸಲು ಗಂಗಾಜಲ ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಲು ಪ್ರಾರಂಭಿಸಿದರು. ಅದೇ ರೀತಿ ಹರಿದಾಸ ಠಾಕೂರರು ಕೃಷ್ಣನ ಅವತಾರಕ್ಕೆ ಕಾರಣವಾಗುವ ಉದ್ದೇಶದಿಂದ ಗಂಗಾ ನದಿಯ ದಡದಲ್ಲಿರುವ ತಮ್ಮ ಗುಹೆಯಲ್ಲಿ ಜಪ ಮಾಡಿದರು. ಈ ಇಬ್ಬರು ವ್ಯಕ್ತಿಗಳ ಭಕ್ತಿಪೂರ್ವಕ ಸೇವೆಯಿಂದಾಗಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು. ಹೀಗೆ ಅವರು ಇಡೀ ಜಗತ್ತನ್ನ ಉದ್ಧಾರ ಮಾಡಲು ಭಗವಂತನ ಪವಿತ್ರ ನಾಮ ಮತ್ತು ಕೃಷ್ಣನ ಪರಮಾನಂದದ ಪ್ರೀತಿಯನ್ನ ಬೋಧಿಸಿದರು. ಹರಿದಾಸ ಠಾಕೂರರು ಆ ಅಸಾಮಾನ್ಯ ವರ್ತನೆಗೆ ಸಂಬಂಧಿಸಿದಂತೆ ಮತ್ತೊಂದು ಘಟನೆ ಇದೆ. ಅದರ ಬಗ್ಗೆ ಕೇಳಿದರೆ ಆಶ್ಚರ್ಯವಾಗುತ್ತದೆ. ಒಣ ವಾದಗಳನ್ನ ಮಂಡಿಸದೆ ಅಂತಹ ಘಟನೆಗಳ ಬಗ್ಗೆ ಕೇಳಿ, ಏಕೆಂದರೆ ಈ ಘಟನೆಗಳು ನಮ್ಮ ಭೌತಿಕ ತಾರ್ಕಿಕತೆಯನ್ನ ಮೀರಿವೆ. ಒಬ್ಬರು ಅವುಗಳನ್ನ ನಂಬಿಕೆಯಿಂದ ನಂಬಬೇಕು. ಒಂದು ದಿನ ಹರಿದಾಸ್ ಠಾಕೂರರು ತಮ್ಮ ಗುಹೆಯಲ್ಲಿ ಕುಳಿತು ಭಗವಂತನ ಪವಿತ್ರ ನಾಮವನ್ನ ಬಹಳ ಜೋರಾಗಿ ಪಠಿಸ್ತಾ ಇದ್ರು. ರಾತ್ರಿ ಚಂದದ ಬೆಳಕಿನಿಂದ ತುಂಬಿತು. ಅದು ಗಂಗೆಯ ಅಲೆಗಳನ್ನು ಬೆರಗುಗೊಳಿಸುವಂತಿತ್ತು. ಎಲ್ಲಾ ದಿಕ್ಕುಗಳು ಸ್ಪಷ್ಟವಾಗಿ ಮತ್ತು ಪ್ರಕಾಶಮಾನವಾಗಿದ್ದವು. ಹೀಗೆ ಶುದ್ಧವಾದ ಬಲಿಪೀಠದ ಮೇಲೆ ತುಳಸಿ ಗಿಡವನ್ನು ಇರಿಸಿದ ಗುಹೆಯ ಸೌಂದರ್ಯವನ್ನು ನೋಡಿದ ಪ್ರತಿಯೊಬ್ಬರು ಆಶ್ಚರ್ಯಚಕಿತರಾದರು ಮತ್ತು ಹೃದಯದಲ್ಲಿ ತೃಪ್ತರಾದರು. ಆ ಸಮಯದಲ್ಲಿ ಆ ಸುಂದರ ದೃಶ್ಯದಲ್ಲಿ ಒಬ್ಬ ಮಹಿಳೆ ಅಂಗಳದಲ್ಲಿ ಕಾಣಿಸಿಕೊಂಡಳು. ಆಕೆಯ ದೇಹವು ಸೌಂದರ್ಯವು ಎಷ್ಟು ಪ್ರಕಾಶಮಾನವಾಗಿತ್ತೆಂದರೆ ಅದು ಇಡೀ ಸ್ಥಳವನ್ನು ಹಳದಿ ಬಣ್ಣದಿಂದ ಅಲಂಕರಿಸಿತು. ಅವಳ ದೇಹದ ಸುವಾಸನೆಯು ಎಲ್ಲಾ ದಿಕ್ಕುಗಳನ್ನು ಆವರಿಸಿತು ಮತ್ತು ಅವಳ ಆಭರಣಗಳ ಮಿನುಗು ಕಿವಿಯಿಂದ ಬೆಚ್ಚಿ ಬೀಳಿಸಿತು. ಅಂದ್ರೆ ಅಂತ ಒಂದು ಹೊಳಪಿನ ಆಭರಣ ಧರಿಸಿದ್ಲು ಅಂತೇಳಿ. ಅಲ್ಲಿಗೆ ಬಂದ ನಂತರ ಆ ಮಹಿಳೆ ತುಳಸಿ ಗಿಡಕ್ಕೆ ನಮಸ್ಕರಿಸಿ ತುಳಸಿ ಗಿಡವನ್ನು ಪ್ರದಕ್ಷಿಣೆ ಮಾಡಿ ನಂತರ ಹರಿದಾಸ ಠಾಕೂರರು ಕುಳಿತಿದ್ದ ಗುಹೆಯ ಬಾಗಿಲಿಗೆ ಬಂದಳು. ಅವಳು ಕೈಗಳನ್ನು ಜೋಡಿಸಿ ಹರಿದಾಸ ಠಾಕೂರರ ಪಾದ ಕಮಲಗಳಿಗೆ ನಮಸ್ಕರಿಸಿದಳು. ಬಾಗಿಲಲ್ಲಿ ಕುಳಿತುಕೊಂಡು ನಂತರ ಅವಳು ತುಂಬಾ ಮಧುರವಾದ ಧ್ವನಿಯಲ್ಲಿ ಮಾತನಾಡಿಸಿದಳು. ನನ್ನ ಪ್ರಿಯ ಸ್ನೇಹಿತೆ, ಅವಳು ಹೇಳ್ತಾಳೆ, ನೀನು ಇಡೀ ಜಗತ್ತಿನ ಸ್ನೇಹಿತ. ನೀನು ತುಂಬಾ ಸುಂದರ ಮತ್ತು ಅರ್ಹಳು. ನಾನು ಇಲ್ಲಿಗೆ ಬಂದಿರುವುದು ನಿನ್ನೊಂದಿಗೆ ಐಕ್ಯವಾಗಲು ಮಾತ್ರ. ಪ್ರಿಯ ಯಜಮಾನರೇ, ದಯವಿಟ್ಟು ನನ್ನನ್ನು ಸ್ವೀಕರಿಸಿ ಮತ್ತು ನನ್ನ ಮೇಲೆ ಕರುಣೆ ತೋರಿ, ಏಕೆಂದರೆ ಬಡವರು ಮತ್ತು ದೀನ ದಲಿತರ ಬಗ್ಗೆ ದಯೆ ತೋರುವುದು ಎಲ್ಲ ಸಂತರ ಲಕ್ಷಣವಾಗಿದೆ. ಹೀಗೆ ಹೇಳಿದ ನಂತರ ಅವಳು ವಿವಿಧ ಭಂಗಿಗಳನ್ನ ಪ್ರದರ್ಶಿಸಲು ಪ್ರಾರಂಭಿಸಿದಳು. ಇವುಗಳನ್ನ ನೋಡಿದ ಮಹಾನ್ ತತ್ವಜ್ಞಾನಿ ಕೂಡ ತಾಳ್ಮೆ ಕಳೆದುಕೊಳ್ಳುತ್ತಿದ್ದ. ಹರಿದಾಸ ಠಾಕೂರರು ದೃಢ ನಿಶ್ಚಯದಿಂದ ಅಚಲರಾಗಿದ್ದರು, ಏಕೆಂದರೆ ಅವರು ತುಂಬಾ ದೃಢ ನಿಶ್ಚಯ ಹೊಂದಿದ್ದರು. ಅವರು ಅವಳೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಅವಳ ಮೇಲೆ ತುಂಬಾ ಕರುಣಾಮಯಿ. ಪ್ರತಿದಿನ ನಿರ್ದಿಷ್ಟ ಸಂಖ್ಯೆಯ ಬಾರಿ ಪವಿತ್ರ ನಾಮವನ್ನ ಜಪಿಸುವ ಮೂಲಕ ದೊಡ್ಡ ಯಜ್ಞವನ್ನ ಮಾಡುವ ಪ್ರತಿಜ್ಞೆಯನ್ನ ನಾನು ಸ್ವೀಕರಿಸಿದ್ದೇನೆ. ಜಪ ಮಾಡುವ ಪ್ರತಿಜ್ಞೆಯು ಪೂರ್ಣಗೊಳ್ಳದಿರುವವರೆಗೆ ನಾನು ಬೇರೆ ಏನನ್ನು ಬಯಸುವುದಿಲ್ಲ. ನಾನು ನನ್ನ ಜಪವನ್ನು ಮುಗಿಸಿದಾಗ ನನಗೆ ಏನನ್ನಾದರೂ ಮಾಡಲು ಅವಕಾಶವಿರುತ್ತದೆ. ಬಾಗಿಲಲ್ಲಿ ಕುಳಿತು ಹರೇ ಕೃಷ್ಣ ಮಹಾಮಂತ್ರದ ಪಠಣವನ್ನ ಕೇಳಿ ಪಠಣ ಮುಗಿದ ತಕ್ಷಣ ನೀವು ಬಯಸಿದಂತೆ ನಾನು ನಿಮ್ಮನ್ನ ಪೂರೈಸುತ್ತೇನೆ ಅಂತ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಹರಿದಾಸ್ ಠಾಕೂರರು ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದನ್ನು ಮುಂದುವರಿಸ್ತಾರೆ. ಹೀಗೆ ಅವರ ಮುಂದೆ ಕುಳಿತಿದ್ದ ಮಹಿಳೆ ಪವಿತ್ರ ನಾಮದ ಜಪವನ್ನು ಕೇಳಲು ಪ್ರಾರಂಭಿಸುತ್ತಾಳೆ. ಈ ರೀತಿ ಅವನು ಜಪಿಸುತ್ತಿದ್ದಂತೆ ಬೆಳಗು ಸಮೀಪಿಸಿತು ಮತ್ತು ಆ ಮಹಿಳೆ ಬೆಳಗು ಎಂದು ನೋಡಿದಾಗ ಅವಳು ಎದ್ದು ಹೊರಟೋದಳು. 3 ದಿನಗಳ ಕಾಲ ಅವಳು ಹರಿದಾಸ ಠಾಕೂರರನ್ನು ಈ ರೀತಿ ಸಮೀಪಿಸಿದಳು. ಬ್ರಹ್ಮನ ಮನಸ್ಸನ್ನು ದಿಗ್ಭ್ರಮೆಗೊಳಿಸುವ ವಿವಿಧ ಸ್ತ್ರೀಲಿಂಗ ಭಂಗಿಗಳನ್ನು ಪ್ರದರ್ಶಿಸಿದಳು. ಹರಿದಾಸ ಠಾಕೂರರು ಯಾವಾಗಲೂ ಕೃಷ್ಣನ ಮತ್ತು ಕೃಷ್ಣನ ಪವಿತ್ರ ನಾಮದ ಆಲೋಚನೆಗಳಲ್ಲಿ ಮಗ್ನರಾಗಿದ್ದರು. ಆದ್ದರಿಂದ ಮಹಿಳೆ ಪ್ರದರ್ಶಿಸಿದ ಸ್ತ್ರೀಲಿಂಗ ಭಂಗಿಗಳು ಕಾಡಿನಲ್ಲಿ ಅಳುವಂತೆಯೇ ಇದ್ದವು. ಅಂದ್ರೆ ಅದು ಭಕ್ತರ ಮನಸ್ಸಿಗೆ ಏನು ಎಫೆಕ್ಟೇ ಆಗೋದಿಲ್ಲ, ಪರಿಣಾಮವೇ ಬೀರುವುದಿಲ್ಲ. ಏನಿದ್ರು ಅದು
ಅಂದ್ರೆ ಭೌತಿಕಕ್ಕೆ ಅವರು ಚೂರ್ಸ ಮನಸ್ಸೋಲುವುದಿಲ್ಲ ಅಂತೇಳಿ ನಾವು ಆ ಭಕ್ತರಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಕೂಡ ಅದು ಸಾಧ್ಯ ಇಲ್ಲ. 3ನೇ ದಿನದ ರಾತ್ರಿಯ ಕೊನೆಯಲ್ಲಿ ಆ ಮಹಿಳೆ ಹರಿದಾಸ ಠಾಕೂರರೊಂದಿಗೆ ಈ ಕೆಳಗಿನಂತೆ ಮಾತನಾಡಿದಳು. ನನ್ನ ಪ್ರಿಯ ಯಜಮಾನರೇ, 3 ದಿನಗಳಿಂದ ನೀವು ನನಗೆ ಸುಳ್ಳು ಭರವಸೆಗಳನ್ನ ನೀಡುವ ಮೂಲಕ ನನ್ನನ್ನು ಮೋಸ ಮಾಡಿದಿರಿ. ಏಕೆಂದರೆ ಇಡೀ ಹಗಲು ರಾತ್ರಿ ನಿಮ್ಮ ಪವಿತ್ರ ನಾಮದ ಜಪವು ಎಂದಿಗೂ ಮುಗಿಯುವುದಿಲ್ಲ ಎಂದು ನಾನು ನೋಡ್ತಾ ಇದ್ದೇನೆ. ಹರಿದಾಸ್ ಠಾಕೂರರು ಹೇಳ್ತಾರೆ, ನನ್ನ ಪ್ರಿಯ ಸ್ನೇಹಿತ, ನಾನು ಏನ್ ಮಾಡ್ಲಿ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಹಾಗಾದ್ರೆ ನಾನು ಅದನ್ನು ಹೇಗೆ ತ್ಯಜಿಸಲಿ ಎಂದು ಹೇಳ್ತಾರೆ. ಹರಿದಾಸ್ ಠಾಕೂರರಿಗೆ ನಮನ ಸಲ್ಲಿಸಿದ ನಂತರ ಆ ಮಹಿಳೆ ಹೇಳ್ತಾಳೆ, ನಾನು ದೇವೋತ್ತಮ ಪರಮಪುರುಷನ ಮಾಯಾಶಕ್ತಿ, ನಾನು ನಿನ್ನನ್ನು ಪರೀಕ್ಷಿಸಲು ಇಲ್ಲಿಗೆ ಬಂದಿದ್ದೇನೆ. ನಾನು ಈ ಹಿಂದೆ ಬ್ರಹ್ಮನ ಮನಸ್ಸನ್ನು ಸಹ ಆಕರ್ಷಿಸಿದ್ದೇನೆ. ಇತರರ ಬಗ್ಗೆ ಏನು ಹೇಳಲಿ, ನಿನ್ನ ಮನಸ್ಸನ್ನು ಮಾತ್ರ ಆಕರ್ಷಿಸಲು ನಾನು ವಿಫಲನಾಗಿದ್ದೇನೆ ಅಂತೇಳಿ. ನನ್ನ ಪ್ರಿಯ ಸ್ವಾಮಿ, ನೀವು ಅತ್ಯಂತ ಶ್ರೇಷ್ಠ ಭಕ್ತ. ನಿಮ್ಮನ್ನು ನೋಡುವುದು ಮತ್ತು ನೀವು ಕೃಷ್ಣನ ಪವಿತ್ರ ನಾಮವನ್ನ ಜಪಿಸುವುದನ್ನು ಕೇಳುವುದು ನನ್ನ ಪ್ರಜ್ಞೆಯನ್ನು ಶುದ್ಧೀಕರಿಸಿದೆ. ಈಗ ನಾನು ಭಗವಂತನ ಪವಿತ್ರ ನಾಮವನ್ನು ಜಪಿಸಲು ಬಯಸುತ್ತೇನೆ. ದಯವಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದಾಗುವ ಆನಂದದ ಬಗ್ಗೆ ನನಗೆ ಸೂಚನೆ ನೀಡುವ ಮೂಲಕ ನನಗೆ ದಯೆ ತೋರಿಸಿ ಅಂತೇಳಿ. ಶ್ರೀ ಚೈತನ್ಯರ ಅವತಾರದಿಂದಾಗಿ ಈಗ ದೇವೋತ್ತಮ ಪ್ರೀತಿಯ ಶಾಶ್ವತ ಅಮೃತ ಪ್ರವಾಹವಿದೆ. ಅಂದ್ರೆ ಆ ಒಂದು ಭಗವಂತನ ನಾಮದಲ್ಲಿ ಶಾಶ್ವತ ಅಮೃತದ ಪ್ರವಾಹವಿದೆ. ಎಲ್ಲಾ ಜೀವಿಗಳು ಆ ಪ್ರವಾಹದಲ್ಲಿ ತೇಲುತ್ತಿವೆ. ಇಡೀ ಜಗತ್ತು ಈಗ ಭಗವಂತನಿಗೆ ಕೃತಜ್ಞವಾಗಿದೆ. ಈ ಪ್ರವಾಹದಲ್ಲಿ ತೇಲದ ಯಾರಾದರೂ ಅತ್ಯಂತ ಖಂಡನೀಯರು. ಅಂತಹ ವ್ಯಕ್ತಿಯನ್ನು ಲಕ್ಷಾಂತರ ಕಲ್ಪಗಳಿಗೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಯಾರಿಗೆ ಇಷ್ಟೊಂದು ಈ ಅಮೃತದ ಸವಿಯನ್ನ ಸವಿಯದೆ ಬಿಟ್ರೆ ಅವರಿಗೆ ಇನ್ನ ಲಕ್ಷಾಂತರ ಕಲ್ಪಗಳಿಗೆ ಅವರನ್ನ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಿಂದೆ ನಾನು ಭಗವಾನ್ ಶಿವನಿಂದ ರಾಮನ ಪವಿತ್ರ ನಾಮವನ್ನ ಪಡೆದಿದ್ದೆ. ಆದರೆ ಈಗ ನಿಮ್ಮ ಸಹವಾಸದಿಂದಾಗಿ ನಾನು ಭಗವಾನ್ ಕೃಷ್ಣನ ಪವಿತ್ರ ನಾಮವನ್ನ ಜಪಿಸಲು ತುಂಬಾ ಉತ್ಸುಕನಾಗಿದ್ದೇನೆ. ರಾಮನ ಪವಿತ್ರ ನಾಮವು ಖಂಡಿತವಾಗಿಯೂ ಮುಕ್ತಿಯನ್ನು ನೀಡುತ್ತದೆ. ಆದರೆ ಕೃಷ್ಣನ ಪವಿತ್ರ ನಾಮವು ಒಬ್ಬರನ್ನು ಅಜ್ಞಾನದ ಸಾಗರದ ಇನ್ನೊಂದು ಬದಿಗೆ ಕೊಂಡೊಯ್ಯುತ್ತದೆ ಮತ್ತು ಅಂತಿಮವಾಗಿ ಕೃಷ್ಣನ ಮೇಲಿನ ಪರಮಾನಂದದ ಪ್ರೀತಿಯನ್ನ ನೀಡುತ್ತದೆ ಅಂತೇಳಿ. ದಯವಿಟ್ಟು ನನಗೆ ಕೃಷ್ಣನ ಪವಿತ್ರ ನಾಮವನ್ನ ನೀಡಿ ಮತ್ತು ನನ್ನನ್ನು ಅದೃಷ್ಟಶಾಲಿಯನ್ನಾಗಿ ಮಾಡಿ. ಇದರಿಂದ ನಾನು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವೋತ್ತಮ ಪ್ರೀತಿಯ ಪ್ರವಾಹದಲ್ಲಿ ತೇಲುತ್ತೇನೆ ಅಂತೇಳಿ ಹೇಳ್ತಾಳೆ. ಈ ರೀತಿ ಮಾತನಾಡಿದ ನಂತರ ಮಾಯಾ ಹರಿದಾಸ ಠಾಕೂರರ ಕಮಲದ ಪಾದಗಳನ್ನ ಪೂಜಿಸಿದಳು. ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ ಎಂದು ಹೇಳುವ ಮೂಲಕ ಅವಳಿಗೆ ದೀಕ್ಷೆಯನ್ನ ನೀಡ್ತಾರೆ. ಹರಿದಾಸ ಠಾಕೂರರಿಂದ ಹೀಗೆ ಉಪದೇಶ ಪಡೆದ ನಂತರ ಮಾಯಾ ಬಹಳ ಸಂತೋಷದಿಂದ ಹೊರಟು ಹೋದಳು. ದುರದೃಷ್ಟವಶಾತ್ ಕೆಲವು ಜನರಿಗೆ ಈ ನಿರೂಪಣೆಗಳಲ್ಲಿ ನಂಬಿಕೆ ಇಲ್ಲ. ಆದ್ದರಿಂದ ಜನರು ನಂಬಿಕೆಯನ್ನು ಹೊಂದಿರಬೇಕಾದ ಕಾರಣಗಳನ್ನು ನಾನು ವಿವರಿಸುತ್ತೇನೆ. ಇದನ್ನು ಕೇಳುವ ಪ್ರತಿಯೊಬ್ಬರು ನಂಬಿಕಸ್ಥರಾಗಿರುತ್ತಾರೆ. ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಉದ್ಘಾಟಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತಾರ ತಾಳಿದಾಗ ಶ್ರೀ ಬ್ರಹ್ಮ, ಶಿವ ಮತ್ತು 4 ಕುಮಾರರು ಸಹ ಶ್ರೀ ಕೃಷ್ಣನ ಪರಮಾನಂದ ಪ್ರೇಮದಿಂದ ಆಕರ್ಷಿತರಾಗಿ ಈ ಭೂಮಿಯ ಮೇಲೆ ಜನಿಸಿದರು ಅಲ್ವಾ. 4 ಕುಮಾರರು ಅವರೆಲ್ಲ ಭಗವಂತನ ಇದಕ್ಕೆ ಏನು ನಿರ್ಮಾಲ್ಯವನ್ನು ಆಗ್ರಾಣಿಸಿದ ಮಾತ್ರಕ್ಕೆ ಅವರು ಭಕ್ತರಾಗ್ತಾರೆ, ಆ ಸನತ್ ಕುಮಾರರು. ಹಾಗೆ ಮಹರ್ಷಿ ನಾರದ ಮತ್ತು ಪ್ರಹ್ಲಾದರಂತ ಭಕ್ತರು ಸೇರಿದಂತೆ ಅವರೆಲ್ಲರೂ ಮಾನವರ ವೇಷದಲ್ಲಿ ಇಲ್ಲಿಗೆ ಬಂದರು. ಒಟ್ಟಿಗೆ ಶ್ರೀ ಕೃಷ್ಣನ ಪವಿತ್ರ ನಾಮಗಳನ್ನ ಜಪಿಸುತ್ತಾ ಮತ್ತು ನೃತ್ಯ ಮಾಡುತ್ತಾ ಮತ್ತು ದೇವೋತ್ತಮ ಪ್ರೀತಿಯ ಉಕ್ಕಿ ಹರಿಯುತ್ತಾ ತೇಲುತ್ತಿದ್ದರು. ಕೃಷ್ಣನ ಪ್ರೀತಿಯಿಂದ ಆಕರ್ಷಿತರಾದ ಭಾಗ್ಯ ದೇವತೆ ಮತ್ತು ಇತರರು ಸಹ ಮನುಷ್ಯರ ರೂಪದಲ್ಲಿ ಇಳಿದು ಬಂದು ಭಗವಂತನ ಪವಿತ್ರ ನಾಮವನ್ನು ಪ್ರೀತಿಯಿಂದ ಸವಿದರು. ಇತರರ ಬಗ್ಗೆ ಏನು ಹೇಳಲಿ, ನಂದ ಮಹಾರಾಜನ ಮಗನಾದ ಕೃಷ್ಣನು ಸಹ ಹರಿಕೃಷ್ಣನ ಜಪದಿಂದ ದೇವೋತ್ತಮ ಪ್ರೀತಿಯ ಅಮೃತವನ್ನ ಸವಿಯಲು ಸ್ವತಃ ಇಳಿದು ಬರುತ್ತಾನೆ. ಕೃಷ್ಣನ ಬಾಹ್ಯ ಶಕ್ತಿಯಾದ ಆತನ ದಾಸಿಯು ದೇವೋತ್ತಮ ಪ್ರೀತಿಯನ್ನು ಬೇಡಿಕೊಂಡರೆ ಅದರ ಆಶ್ಚರ್ಯವೇನು? ಭಕ್ತನ ಕರುಣೆ ಇಲ್ಲದೆ ಮತ್ತು ಭಗವಂತನ ಪವಿತ್ರ ನಾಮದ ಜಪವಿಲ್ಲದೆ ದೇವೋತ್ತಮ ಪ್ರೀತಿ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಗುರು ಕೃಷ್ಣ ಕೃಪಾಯ ಪಾಯೆ ಭಕ್ತಿಲತಾ ಬೀಜ ಅಂತ ಹೇಳ್ಕೊಂಡು, ಅಂದ್ರೆ ಇದ್ರಲ್ಲಿ ನಮ್ಗೆ ಭಗವಂತನ ಕೃಪೆ ಕೂಡ ಬೇಕು. ನಮ್ಗೆ ಆ ಜಪ ಮಾಡ್ಲಿಕ್ಕೆ ನಮ್ಮ ಮನಸ್ಸು ಬರ್ಬೇಕಿದ್ರೆ ಕೂಡ ಅದು ಭಗವಂತನ ಕೃಪೆ ಹೇಳುವಂಥದ್ದು ಬೇಕು, ಇಲ್ಲಂದ್ರೆ ಸಾಧ್ಯವಿಲ್ಲ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳಲ್ಲಿ 3 ಲೋಕಗಳು ದೇವೋತ್ತಮ ಪ್ರೇಮದಿಂದ ಸಂಪರ್ಕಕ್ಕೆ ಬಂದು ನೃತ್ಯ ಮಾಡುತ್ತವೆ ಮತ್ತು ಜಪಿಸುತ್ತವೆ. ಇದು ಅವರ ಲೀಲೆಗಳ ಲಕ್ಷಣವಾಗಿದೆ. ಆ ಚೈತನ್ಯ ಮಹಾಪ್ರಭುಗಳ ಅವತಾರ ಸಮಯದಲ್ಲಿ ಯಾರೆಲ್ಲ ಅವರ ಸಂಕೀರ್ತನ ಇದ್ರಲ್ಲಿ ಪಾಲ್ಗೊಂಡಿದ್ರು, ಅದೆಲ್ಲ ಅಂದ್ರೆ ದೇವತೆಗಳು ಅಂತವರೆಲ್ಲ
ಈ ಒಂದು ಮನುಷ್ಯ ರೂಪ ಪಡ್ಕೊಂಡು ಅಲ್ಲಿ ಬಂದಿರುವಂತದ್ದು. ಕೃಷ್ಣನ ಪವಿತ್ರ ನಾಮವು ಎಷ್ಟು ಆಕರ್ಷಕವಾಗಿದೆ ಎಂದರೆ ಅದನ್ನು ಜಪಿಸುವ ಯಾರಾದರೂ ಚಲಿಸುವ ಮತ್ತು ಚಲಿಸದ ಎಲ್ಲಾ ಜೀವಿಗಳು ಮತ್ತು ಭಗವಾನ್ ಕೃಷ್ಣನೂ ಸೇರಿದಂತೆ ಕೃಷ್ಣನ ಮೇಲಿನ ಪ್ರೀತಿಯಿಂದ ತುಂಬಿ ಹೋಗುತ್ತಾರೆ. ಇದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಉಂಟಾಗುವ ಪರಿಣಾಮ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ಸ್ವರೂಪ ದಾಮೋದರ ಗೋಸ್ವಾಮಿ ತಮ್ಮ ಟಿಪ್ಪಣಿಗಳಲ್ಲಿ ದಾಖಲಿಸಿರುವ ಎಲ್ಲವನ್ನು ರಘುನಾಥ ದಾಸ ಗೋಸ್ವಾಮಿ ಅವರ ಬಾಯಿಂದ ಕೇಳಿದ್ದೇನೆ ಅಂತ ಹೇಳಿದ್ರೆ, ಆ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಇದ್ದವರು ಸ್ವರೂಪ ದಾಮೋದರ ಮತ್ತೆ ರೂಪ ರಘುನಾಥ ಗೋಸ್ವಾಮಿ ಅವರೆಲ್ಲ. ಸೊ ಅವರ ಬಾಯಿಂದ ನಾನು ಕೇಳಿದ್ದೇನೆ ಅಂತ ಹೇಳ್ತಾರೆ. ನಾನು ಆ ಲೀಲೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ನಾನು ಬರೆದಿರುವ ಎಲ್ಲವೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಯಿಂದ. ಏಕೆಂದರೆ ನಾನು ಅತ್ಯಲ್ಪ ಜೀವಿ, ಅಂದ್ರೆ ಈ ಒಂದು ಇದನ್ನ ಬರಿಬೇಕಾದ್ರೆ ಕೂಡ ಒಳಗಿಂದ ಭಗವಂತ ಪ್ರೇರಣೆ ಕೊಡ್ಬೇಕು, ಹಾಗಿದ್ರೆ ಮಾತ್ರ ಬರೀಲಿಕ್ಕೆ ಸಾಧ್ಯ ಆಗುವಂತದ್ದು. ನಾನು ಏನು ಅಲ್ಲ, ನಾನು ಅತ್ಯಲ್ಪ ಜೀವಿ. ಒಳಗಿಂದ ಮಹಾಪ್ರಭುಗಳ ಕರುಣೆಯಿಂದಾಗಿ ನಾನು ಈ ಎಲ್ಲ ಲೀಲೆಗಳನ್ನ ನಾನು ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಹರಿದಾಸ ಠಾಕೂರರ ವೈಭವಗಳ ಒಂದು ಭಾಗವನ್ನು ಮಾತ್ರ ವಿವರಿಸಿದ್ದೇನೆ. ಇದನ್ನು ಕೇಳುವುದರಿಂದ ಪ್ರತಿಯೊಬ್ಬರ ಭಕ್ತರ ಶ್ರವಣೇಂದ್ರಿಯ ಗ್ರಹಿಕೆ ತೃಪ್ತಿಗೊಳ್ಳುತ್ತದೆ. ಅಂದ್ರೆ ನಾವು ಈ ಒಂದು ಲೀಲೆಗಳು, ಭಗವಂತನ ಲೀಲೆಗಳನ್ನ ಕೇಳುವುದರಿಂದ ನಮ್ಮ ಅಂದ್ರೆ ಶ್ರವಣೇಂದ್ರಿಯ, ಈ ನಮ್ಮ ಒಂದೊಂದು ಇಂದ್ರಿಯಕ್ಕೆ ಕೂಡ ಒಂದೊಂದು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರು ತೃಪ್ತರಾಗ್ತಾರೆ ಅಂತ ಹೇಳ್ಕೊಂಡು ಹಾಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಶ್ರೀ ರೂಪ ಮತ್ತು ಶ್ರೀ ರಘುನಾಥರ ಪಾದ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಯಾವಾಗಲೂ ಅವರ ಕರುಣೆಯನ್ನು ಬಯಸುತ್ತಾ ನಾನು ಕೃಷ್ಣದಾಸ ಅವರ ಹೆಜ್ಜೆಗಳನ್ನು ಅನುಸರಿಸಿ ಶ್ರೀ ಚೈತನ್ಯ ಚರಿತಾಮೃತವನ್ನ ಹೇಳುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತಿಗೆ ಕೊಟ್ಟಿರುವಂತದ್ದು ಮುಗಿಸಿದ್ದೇನೆ. ಹರೇ ಕೃಷ್ಣ. ತುಂಬಾ ಫಾಸ್ಟ್ ಹೋದೆ, ನಾನು ನಿನ್ನೆ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಇವತ್ತು ಫಾಸ್ಟ್ ಹೋದೆ, ಸಮಯದ ಮುಂಚೆನೆ ಮುಗಿಸಿದ್ದೇನೆ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಕೇಳ್ತಾ ಉಂಟು ಮಾತಾಜಿ, ಕೇಳ್ತಾ ಉಂಟು. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇನ್ನೊಂದು 15 ಮಿನಿಟ್ಸ್ ಇದೆ, ನಾನು ನಾಳೆದ್ದು ಕೂಡ ಮಾಡ್ಬೋದಾ? ನಾಳೆ ಉದ್ದ ಇದ್ರೆ ಮಾಡಿ ಮಾತಾಜಿ ಸ್ವಲ್ಪ. ಅದೇ ನಾನು ಕಂಟಿನ್ಯೂ ಮಾಡ್ತೇನೆ ಮಾತಾಜಿ. ನೆಕ್ಸ್ಟ್ ಏನಿದೆ ಅದನ್ನ ನಾನು ಇವತ್ತೀಗ ಕಂಟಿನ್ಯೂ ಮಾಡ್ತೇನೆ. ಓಕೆ, ಮಾಡಿ ಮಾತಾಜಿ. 15 ನಿಮಿಷ ಅಟೆಂಡೆನ್ಸ್ ಹಾಕಿ ಮಾತಾಜಿ. ಹಾಕ್ತೇನೆ ನಾನು, ಹಾಕ್ತೇನೆ. ಹರೇ ಕೃಷ್ಣ. 15 ಮಿನಿಟ್ಸ್ ಇದೆಲ್ಲ ನಾವು ಇದ್ ಮಾಡೋದು ಬೇಡ, ಮುಂದೆ ಹೋಗುವ. ಯಾಕಂದ್ರೆ ಇವತ್ತಿದ್ದು ಕೂಡ ನಿನ್ನೆದೇ ಸ್ಟೋರಿ ಸ್ವಲ್ಪ ಸ್ವಲ್ಪ ಬಂದಿರುವಂತದ್ದು, ಹಾಗಾಗಿ ನಾನು ಅದಕ್ಕೆ ವಿವರಣೆ ಬೇಕಾಗಿಲ್ಲ ಅಂತ ಹೋಗ್ತಾ ಇದ್ದೆ. ಓಕೆ, ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಹಾಕಿ. ಹಾಕ್ತೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತದ? ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿದೆ. ಏಕಾದಶಿ ಹಬ್ಬದ ಬಗ್ಗೆ ಅದು ಏನು ಬರೆದ್ರು ಹೇಳ್ತೀರಾ? ಏಕಾದಶಿದು ಇದೇನಾ, ಅದನ್ನ ಹೇಳ್ಬೋದಿತ್ತು. ಈಗ ಇನ್ನು ಕಂಟಿನ್ಯೂಷನ್ ಬೇಕಿದ್ರೆ. ನಂತರ PDF ಬರ್ಲಿಲ್ಲ ಮಾತಾಜಿ, ಅವರು ಇದ್ರಲ್ಲಿ ಇದ್ದಾರಲ್ಲ. ಓ, ಎಂತ ಅಮಲಕ್ಕಿ ಎಂತದು ಏಕಾದಶಿ? ಅಮಲಕ್ಕಿಯ ಎಂತದೋ ಇರ್ಬೇಕು. ಅಮಲಕ್ಕಿ ಮಾತಾಜಿ. ಅಮಲಕ್ಕಿ 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 ಅಲ್ಲ, ಆಮಲಕ್ಕಿ. ಇದ್ರೆ ಶೇರ್ ಮಾಡಿದ್ರೆ ಚೆನ್ನಾಗಿತ್ತು, ಯಾರ ಹತ್ರ ಇದ್ರೆ. ಲಲಿತಾ ಮಾತಾಜಿ ಹತ್ರ ಇದೆಯಾ? ಇಲ್ಲ, ಹುಡುಕ್ಬೇಕು ಮಾತಾಜಿ. ಹೋದ ವರ್ಷ ಬಂದಿರುತ್ತೆ. ಅದೇ ನಾನ್ಸ ಹುಡುಕ್ತಾ ಇದ್ದೇನೆ, ನಂಗೆ ಸಿಗುದಿಲ್ಲ ಮಾತಾಜಿ. ಅಟೆಂಡೆನ್ಸ್ ಹಾಕಕ್ಕಾಗ್ಲಿಲ್ಲ ಮಾತಾಜಿ.
ಮಾತಾಜಿ ಕಳ್ಸಿದೀನಿ ನೋಡಿ ಮಾತಾಜಿ ನಿಮ್ಗೆ. ನನ್ಗೆ ಕಳಿಸಿದ್ರಾ? ಹಾ ಓಕೆ. ಮಾತಾಜಿ. ಬಂತ ಸ್ಕ್ರೀನ್? ಹರೇ ಕೃಷ್ಣ. ಕಳ್ಸಲ ಮಾತಾಜಿ ನನ್ನ ಬಂತು ಹತ್ರನೂ ಇದೆ. ಬಂದಿದೆ ಮಾತಾಜಿ ಬಂದಿದೆ. ಸ್ಕ್ರೀನ್ ಬಂದಿದೆ ಅಲ್ಲ? ಓಕೆ. ಹ್ಮ್ ನನ್ನ ಮಾತಾಜಿ. ಹತ್ರನೂ ಇದೆ. ಓದಿ ಯಾರಾದ್ರೂ ಸಿಕ್ಕಿತಾ ಮಾತಾಜಿ? ಒಂದೊಂದು ಹರೇ ಪ್ಯಾರ ಕೃಷ್ಣ. ಓದಿ. ಸ್ಕ್ರೀನ್ ಬಂತಲ್ಲ ಮಾತಾಜಿ? ಹಾ, ಸಿಕ್ಕಿತಾ? ಯಾರೋ ಕಳಿಸಿತ್ತು. ಓಕೆ. ದಾಕ್ಷಾಯಿಣಿ ಮಾತಾಜಿ. ಹಾ, ಹರಿ ಬೋಲ್. ಯಾರು ಓದ್ತೀರಿ? ನಾ ಹೋದ್ಲ ಮಾತಾಜಿ. ಓದಿ. ಮಾಂಧಾತ ರಾಜನು ಹೇಳಿದನು, ಹೇ ಮಹಾಶ್ರೇಷ್ಠ ಬ್ರಹ್ಮದೇವರ ಪುತ್ರನಾದ ವಸಿಷ್ಠನೇ, ನನ್ನ ಮೇಲೆ ನಿನ್ನ ಕೃಪೆ ಇದ್ದರೆ ನನ್ನ ಕಲ್ಯಾಣವಾಗುವಂತಹ ಎಲ್ಲಾ ವ್ರತಗಳ ಶ್ರೇಷ್ಠವಾದ ವ್ರತವನ್ನು ನನಗೆ ಹೇಳು. ಆ ವ್ರತದ ಇತಿಹಾಸವನ್ನು ಮತ್ತು ರಹಸ್ಯವನ್ನು ಹೇಳು. ವಸಿಷ್ಠ ಋಷಿಗಳು ಅನ್ನುತ್ತಾರೆ, ರಾಜ, ನಾನು ನಿನಗೆ ಎಲ್ಲಾ ವ್ರತದ ಫಲ ಕೊಡುವಂತಹ ಅಮಲಿಕ ಏಕಾದಶಿಯ ವ್ರತ ಹೇಳುತ್ತೇನೆ. ಈ ವ್ರತ ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಎಲ್ಲಾ ಜನರಿಗೆ ಮೋಕ್ಷವನ್ನು ಕೊಡುವಂತದ್ದು ಇದೆ. 1,000 ಆಕಳ ದಾನ ಕೊಡುವುದರಿಂದ ಯಾವ ಫಲವು ಸಿಗುವುದೋ ಆ ಫಲವು ಈ ವ್ರತ ಮಾಡುವರಿಂದ ಸಿಗುತ್ತದೆ. ಈ ಅಮಲಕ್ಕಿ ಏಕಾದಶಿಯ ಪುರಾತನ ಇತಿಹಾಸವನ್ನು ಈಗ ಹೇಳುತ್ತೇನೆ. ಪೂರ್ವ ಕಾಲದಲ್ಲಿ ಹಿಂಸೆಯನ್ನು ಮಾಡುವಂತಹ ವ್ಯಾಧನಿಗೆ ಮುಕ್ತಿ ದೊರೆಯಿತು. ಪೂರ್ವ ಕಾಲದಲ್ಲಿ ವೈದಿಶವೆಂಬ ಪಟ್ಟಣವಿತ್ತು. ಅಲ್ಲಿಯ ಜನರು ದಷ್ಟಪುಷ್ಟರಾಗಿದ್ದರು ಮತ್ತು ಆನಂದದಿಂದ ಇರುತ್ತಿದ್ದರು. ಆ ಪಟ್ಟಣದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ 4 ವರ್ಣದ ಜನರು ಇರುತ್ತಿದ್ದರು. ಆದ್ದರಿಂದ ಆ ಪಟ್ಟಣವು ಶೋಭಿಸುತ್ತಿತ್ತು. ಎಲೆ ನೈಪಶ್ರೇಷ್ಠ, ಆ ಪಟ್ಟಣವು ಯಾವಾಗಲೂ ವೇದ ಘೋಷದಿಂದ ತುಂಬಿ ತುಳುಕುತ್ತಿತ್ತು. ಆ ಶ್ರೇಷ್ಠವಾದ ಪಟ್ಟಣದಲ್ಲಿ ಯಾರೂ ನಾಸ್ತಿಕರಿರಲಿಲ್ಲ ಮತ್ತು ದುಷ್ಟ ಕೃತ್ಯವನ್ನು ಮಾಡುವವರೂ ಇರಲಿಲ್ಲ. ಈ ಪಟ್ಟಣದಲ್ಲಿ ಸೋಮವಂಶದಲ್ಲಿ ಉತ್ಪನ್ನನಾದ ಶಶಿಬಿಂದು ರಾಜನ ಪುತ್ರ ಚೈತ್ರರಥ ರಾಜ್ಯವಾಳುತ್ತಿದ್ದನು. ಅವನು ಧಾರ್ಮಿಕನೂ ಸತ್ಯ ಪ್ರತಿಷ್ಠನೂ ಇದ್ದನು. ಆ ರಾಜನಿಗೆ 1000 ಆನೆಯ ಬಲವಿತ್ತು. ಅವನು ಶಾಸ್ತ್ರ ಮತ್ತು ಶಾಸ್ತ್ರದಲ್ಲಿ ಪಾರಂಗತನಾಗಿದ್ದನು. ಆತ ಧರ್ಮಾತ್ಮನಾದ ರಾಜನು ಪೃಥ್ವಿಯನ್ನು ಪಾಲಿಸುತ್ತಿರುವಾಗ ಅವನ ರಾಜ್ಯದಲ್ಲಿ ಯಾರೂ ಕೃಪಣ ಇರಲಿಲ್ಲ ಮತ್ತು ದಾರಿದ್ರರು ಯಾರೂ ಇರಲಿಲ್ಲ. ಅವನ ರಾಜ್ಯದಲ್ಲಿ ಧಾನ್ಯದ ಸುಕಲವಿತ್ತು. ಪ್ರಜೆಗಳು ಸುಖದಿಂದಲೂ ಮತ್ತು ಆರೋಗ್ಯವಂತರೂ ಇದ್ದರು. ದುಷ್ಕಾಲವೆಂಬುದು ನಗರದಲ್ಲಿ ಇರಲಿಲ್ಲ. ಪ್ರಜೆಗಳೆಲ್ಲ ವಿಷ್ಣು ಭಕ್ತರಾಗಿದ್ದರು. ಎಲ್ಲರಲ್ಲಿ ರಾಜನು ಶ್ರೇಷ್ಠವಾದ ವಿಷ್ಣು ಭಕ್ತನಿದ್ದನು. ಅವನಿಗೆ ವಿಷ್ಣುವಿನ ಪೂಜೆಯಲ್ಲಿ ಬಹಳ ಆಸಕ್ತಿ ಇತ್ತು. ಅವನ ರಾಜ್ಯದಲ್ಲಿ ಶುಕ್ಲ ಏಕಾದಶಿ ಮತ್ತು ಕೃಷ್ಣ ಏಕಾದಶಿ ಯಾವ ಜನರು ಊಟ ಮಾಡುತ್ತಿರಲಿಲ್ಲ. ಅವರೆಲ್ಲರೂ ಎಲ್ಲಾ ಪ್ರಕಾರದ ತಮ್ಮ ಧರ್ಮದಂತೆ ಇದ್ದರು. ಶೂದ್ರರು ತಮ್ಮ ಧರ್ಮವನ್ನು ಬಿಟ್ಟು ಕೇವಲ ಹರಿಭಕ್ತಿಯಲ್ಲಿ ತತ್ಪರರಾಗಿದ್ದರು. ಈ ರೀತಿಯಾಗಿ ಅರಸನು ಮತ್ತೆ ಪ್ರಜೆಗಳು ಹರಿಭಕ್ತಿಯಲ್ಲಿ ಮಗ್ನರಾಗಿರುತ್ತಿದ್ದರು. ಎಲ್ಲಾ ಪ್ರಕಾರದ ಸುಖ ಸಂಪತ್ತನ್ನು ಅನುಭವಿಸುತ್ತಿದ್ದರು. ಎಷ್ಟೋ ವರ್ಷಗಳು ಗತಿಸಿ ರಾಜ ಒಮ್ಮೆ ಅದರಂತೆ ಫಾಲ್ಗುಣ ಶುಕ್ಲ ಪಕ್ಷದಲ್ಲಿ
ಕಾರವಾದ ಅಮಲಕ್ಕಿ ಏಕಾದಶಿಯು ಬಂದಿತು. ಆ ಏಕಾದಶಿಯ ದಿನ ಸಣ್ಣ ಮಕ್ಕಳು ಹಾಗೂ ವೃದ್ಧರು ಎಲ್ಲರೂ ಏಕಾದಶಿಯ ನಿಯಮವನ್ನು ಆಚರಿಸುತ್ತಿದ್ದರು ಮತ್ತು ಉಪವಾಸ ಮಾಡಿದರು. ಈ ವ್ರತದ ದೊಡ್ಡ ಫಲವು ಸಿಗುತ್ತದೆ ಎಂಬುದನ್ನು ರಾಜನಿಗೆ ಗೊತ್ತಿತ್ತು. ಆಗ ಆ ಶ್ರೇಷ್ಠ ರಾಜನು ಶರೀರಕ್ಕೆಲ್ಲ ಹರೇ ಕೃಷ್ಣ ಮಾತಾಜಿ, ಬೇರೆಯವರಿಗೆ ಒಂದು ಚಾನ್ಸ್ ಕೊಡಿ ಮಾತಾಜಿ. ಓದಿ ಹರೇ ಕೃಷ್ಣ ಮಾತಾಜಿ. ಓದಿ. ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಮೃತ್ತಿಕೆ ಹರಮೇ ಪಾಪಂ ಜನ್ಮ ಕೋಟ್ಯಾಂ ಸಮರ್ಜಿತಂ. ಈ ಮಂತ್ರ ಹೇಳುತ್ತಾ ಮೃತ್ತಿಕೆಯನ್ನು ಲೇಪಿಸಿಕೊಂಡನು. ಅನಂತರ ತ್ವಂ ಮಾತಃ ಸರ್ವಭೂತಾನಾಂ ಜೀವನಂ ತತ್ತು ರಕ್ಷಕಂ ಸ್ವೇದಜೋದ್ವಿಜ್ಯ ಜಾತಿನಾಂ ರಸಾನಾಂ ಪತಯೇ ನಮಃ. ಸ್ನಾತೋಹಂ ಸರ್ವತೀರ್ಥೇಷು ಹೃದಪ್ರಸ್ರವಣೇಷು ಚ ನದಿಷು ದೇವರವಾತೇಷು ಇದಂ ಸ್ನಾನಂ ತು ಮೇ ಭವೇತ್. ಈ ಶ್ಲೋಕ ಅನ್ನುತ್ತಾ ನದಿಯಲ್ಲಿ ಸ್ನಾನ ಮಾಡಿ ಸರ್ವಜನ ಸಹಿತವಾಗಿ ದೇವಾಲಯಕ್ಕೆ ಬಂದರು ಮತ್ತು ಅಲ್ಲಿ ಪೂರ್ಣ ಕುಂಭದ ಸ್ಥಾಪನೆ ಮಾಡಿದರು. ಅದರ ಹತ್ತಿರ ಛತ್ರ ಚಾಮರಗಳನ್ನು ಹಚ್ಚಿದನು ಮತ್ತು ಅದರ ಹತ್ತಿರ ಪಾದಕೆಗಳನ್ನು ಇಟ್ಟನು. ಆ ಕುಂಭದಲ್ಲಿ ಪಂಚರತ್ನಗಳನ್ನು ಹಾಕಿದನು ಮತ್ತು ಸುಗಂಧ ಪದಾರ್ಥವನ್ನು ಲೇಪಿಸಿದನು ಮತ್ತು ಆ ಕುಂಭದ ಹತ್ತಿರ ದೀಪಮಾಲೆಯನ್ನು ಹಚ್ಚಿದನು ಮತ್ತು ಆ ಕುಂಭದ ಮೇಲೆ ಪರಶುರಾಮನ ಸ್ಥಾಪನೆ ಮಾಡಿದನು. ಆ ನಂತರ ಆ ರಾಜನು ಎಲ್ಲಾ ಋಷಿಗಳ ಸಹ ಮತ್ತು ಪ್ರಾಣಿಗಳ ಸಹಿತವಾಗಿ ಪರಶುರಾಮ ದೇವರನ್ನು ಮತ್ತು ಪ್ರಜೆಗಳ ಮಾತಾಜಿ, ಪ್ರಾಣಿಗಳಲ್ಲ, ಪ್ರಜೆಗಳ ಸಹಿತವಾಗಿ. ಮಾತಾಜಿ ಪ್ರಜೆಗಳ ಸಹಿತವಾಗಿ ಪರಶುರಾಮ ದೇವರನ್ನು ಮತ್ತು ನೆಲ್ಲಿಕಾಯಿಯನ್ನು ಪೂಜೆ ಮಾಡಿದನು. ಆಗ ಅವನು ಪ್ರಾರ್ಥನೆ ಮಾಡಿಕೊಂಡನು, ಹೇ ರೇಣುಕೆಯ ಆನಂದ ಹೆಚ್ಚಿಸುವಂತ ಜಮದಗ್ನಿ ಪುತ್ರ ಪರಶುರಾಮನೇ, ನಿನಗೆ ನನ್ನ ನಮಸ್ಕಾರ. ನಿನ್ನ ಮೇಲೆ ನೆಲ್ಲಿಯ ಗಿಡದ ನೆರಳು ಮಾಡಿದ್ದೇನೆ. ಹೇ ಪರಶುರಾಮ, ನೀನೇ ನನಗೆ ಐಶ್ವರ್ಯ ಮತ್ತು ಮುಕ್ತಿ ಕೊಡುವವನು. ನಮಸ್ತೆ ದೇವ ದೇವೇಶ ಜಾಮದಗ್ನ ನಮೋಸ್ತುತೆ ಗೃಹಣಾರ್ಘ್ಯಮಿಮಂ ದತ್ತ ಮಾಮಲಕ್ವಾಯುತಂ ಹರೇ. ಬ್ರಹ್ಮದೇವನಿಂದ ಉತ್ಪನ್ನವಾದ ನೆಲ್ಲಿಕಾಯಿಯೇ, ನೀನು ಎಲ್ಲಾ ಪಾತಕಗಳನ್ನು ನಾಶ ಮಾಡುವಿ. ನಿನಗೆ ನನ್ನ ನಮಸ್ಕಾರ. ನಾನು ಕೊಡುವಂತ ಆರ್ಘ್ಯವನ್ನು ಸ್ವೀಕರಿಸು. ಹೇ ನೆಲ್ಲಿಕಾಯಿಯೇ, ನೀನು ಬ್ರಹ್ಮ ಸ್ವರೂಪವಾಗಿರುವಿ. ನಿನ್ನಲ್ಲಿ ಎಲ್ಲಾ ದೇವತೆಗಳು ಋಷಿಮುನಿಗಳು ವಾಸಿಸುತ್ತಾರೆ. ನಾನು ನಿನಗೆ ಪ್ರದಕ್ಷಿಣೆ ಹಾಕುವೆನು. ಅದರಿಂದ ನೀನು ನನ್ನ ಎಲ್ಲಾ ಪಾಪಗಳನ್ನು ಇಲ್ಲದಂತೆ ಮಾಡಿಬಿಡು. ಮುಂದಕ್ಕೆ ಓದದ ಬೇರೆಯವ್ರ ಉತ್ತರ ಮತ್ತೆ ಬೇರೆಯವರು ಓದ್ತಾರೆ, ಅದು ಓದಿ. ಬೇರೆಯವರು ಓದಿ. ಯಾರು ಹರೇ ಓದ್ತೀರಿ? ಕೃಷ್ಣ ಮಾತಾಜಿ. ಓದಿ. ಓದ್ಲಾ? ಶ್ಲೋಕದಿಂದ ಅಲ್ವಾ ಮಾತಾಜಿ? ಸಸ್ಯಮೂಲೆ ಅಲ್ಲಿಂದ ಓದಿ ಮತ್ತೆ. ತಸ್ಯ ಮೂಲೆ ಸ್ಮಿತೋ ವಿಷ್ಣು ತದೋರ್ಧ್ವಂ ಚ ಪಿತಾಮಹಃ ಸ್ಕಂದೇ ಚ ಭಗವಾನ್ ರುದ್ರ ಸಂಸ್ಥಿತ ಪರಮೇಶ್ವರಃ ತಾಕಾಸು ಶಾಕಾಸು ಮುನಯಃ ಸರ್ವೇ ಆಪ್ರಶಾಕಾಸು ಚ ದೇವತಾ ಪರ್ಣೇಷು ವಸವೋ ದೇವಾಃ ಪುಷ್ಪೇಷು ಮರುತಸ್ತತಃ ಪ್ರಜಾನಾಂ ಪತಯ ಸರ್ವೇ ಫಲೈಶ್ಚೈವ ಸರ್ವದೇವಾಮಯೇ ಯೋಷ ಧಾತ್ರಿ ಚ ಖಚಿತಾಮಯ. ಈ ರೀತಿ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿದರು ಮತ್ತು ಜಾಗರಣೆ ಮಾಡಿದರು. ಅಷ್ಟರಲ್ಲಿಯೇ ಅಲ್ಲಿ ಒಬ್ಬ ವ್ಯಾಧನು ಬಂದನು. ಅವನು ಸೇವೆಯಿಂದ ಮತ್ತು ಶ್ರಮದಿಂದ ಬಹಳ ವ್ಯಾಕುಲನಾಗಿದ್ದನು. ಅವನು ತಾನು ಹೊತ್ತುಕೊಂಡಿರುವ ಹಸಿವೆಯಿಂದ ಮತ್ತು ಶ್ರಮದಿಂದ ಬಹಳ ವ್ಯಾಕುಲನಾಗಿದ್ದನು. ಅವನು ತಾನು ಹೊತ್ತುಕೊಂಡಿರುವ ವಜ್ಜೆಯಿಂದ ತಣಿದಿದ್ದನು. ಹೆಂಡಿರುವ ಮಕ್ಕಳ ಪೋಷಣೆಗಾಗಿ ಅವನು ಜೀವಹಿಂಸೆಯನ್ನು ಮಾಡುತ್ತಿದ್ದನು. ಆದ್ದರಿಂದ ಎಲ್ಲ ಧರ್ಮವೂ ಅವನಿಗೆ ಬಹಿಷ್ಕಾರ ಹಾಕಿತು. ಹಸಿವೆಯಿಂದ ಬಳಲುತ್ತಿರುವಾಗ ಅವನು ಅಮಲಕ್ಕಿ ಏಕಾದಶಿ ಜಾಗರಣೆಯನ್ನು ಕಂಡನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಯಾರು ಓದ್ತೀರಿ? ಓದಿ. ಅಲ್ಲಿ ಹಚ್ಚಿರುವ ದೀಪಮಾಲೆಯನ್ನು ನೋಡುತ್ತಾ ಅವನು ಅಲ್ಲಿಯೇ ಕುಳಿತುಕೊಂಡನು. ಇದೆಲ್ಲ ಏನಿರುವುದು ಎಂದು ಮನದಲ್ಲಿಯೇ ವಿಚಾರ ಮಾಡ ಹತ್ತಿದನು. ಅವನಿಗೆ ಬಹಳ ಆಶ್ಚರ್ಯವಾಯಿತು. ಅಲ್ಲಿ ಅವನು ಸ್ಥಾಪಿಸಿದ ಕಲಶವನ್ನು, ಅದರ ಮೇಲಿರುವ ದಾಮೋದರ ದೇವರನ್ನು ಕಂಡನು. ಅವನು ನೆಲ್ಲಿಕಾಯಿಯ ವೃಕ್ಷವನ್ನು ಮತ್ತು ದೀಪೋತ್ಸವವನ್ನು ಕಂಡನು ಮತ್ತು ಅಲ್ಲಿಯ ಜನರು ವಿಷ್ಣು ಗುಣಗಾನದ ಕತೆ ಹೇಳುವುದನ್ನು
ಏಳುವುದನ್ನು ಕೇಳಿದನು. ಹಸಿವೆಯಿಂದ ಬಳಲುತ್ತಿದ್ದರು. ಅವನು ಏಕಾದಶಿಯ ಮಹಾತ್ಮೆಯನ್ನು ಕೇಳಿದನು. ರಾತ್ರಿ ಜಾಗರಣೆ ಮಾಡುತ್ತಾ ಆಶ್ಚರ್ಯಯುಕ್ತ ಅಂತಃಕರಣದಿಂದ ಅವನು ಆ ರಾತ್ರಿಯನ್ನು ಕಳೆದನು. ಬೆಳಗಾದ ಕೂಡಲೇ ಎಲ್ಲ ಜನರು ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಆ ವ್ಯಾಧನು ಸಹ ಪ್ರಸನ್ನ ಮನಸ್ಸಿನಿಂದ ತನ್ನ ಮನೆಗೆ ಹೋಗಿ ಭೋಜನ ಮಾಡಿದನು. ಅನಂತರ ಎಷ್ಟೋ ಕಾಲವು ಹೊರಟು ಹೋಯಿತು. ವ್ಯಾಧನು ಪಂಚತ್ವದಲ್ಲಿ ವಿಲೀನನಾದನು. ಅವನಿಗೆ ಏಕಾದಶಿಯ ಉಪವಾಸವು ಮತ್ತು ಜಾಗರಣೆಯು ಘಟಿಸಿದ್ದರಿಂದ ಆ ಪುಣ್ಯದಿಂದ ಮುಂದಿನ ಜನ್ಮದಲ್ಲಿ ಚತುರಂಗ ಸೇನೆ ಸಹ ವಿಸ್ತೀರ್ಣವಾದ ರಾಜ್ಯ ಪ್ರಾಪ್ತಿಯಾಯಿತು. ಜಯಂತಿ ಎಂಬ ನಗರದಲ್ಲಿ ವಿದುರತನೆಂಬ ರಾಜನು ಇದ್ದನು. ಅವನ ಉದರದಲ್ಲಿ ಈ ವ್ಯಾಧನು ಜನ್ಮ ತಾಳಿದನು. ಈಗ ಅವನ ಹೆಸರು ವಸುರಥನೆಂದು ಆಯಿತು. ಅವನು ಚತುರಂಗ ಸೈನ್ಯದಿಂದ ಬಹಳ ಬಲಾಢ್ಯನಾಗಿದ್ದನು. ಅವನ ರಾಜ್ಯವು ಧನ ಧಾನ್ಯಗಳಿಂದ ಸಂಪೂರ್ಣವಾಗಿ ತುಂಬಿಕೊಂಡಿತ್ತು. ಆಗ ಅವನು ನಿರ್ಭಯದಿಂದ 10,000 ನಗರಗಳ ರಾಜ್ಯವನ್ನು ಉಪಭೋಗಿಸ ಹತ್ತಿದನು. ಆ ರಾಜನ ತೇಜದಿಂದ ಕಾಂತಿಯು ಸಂಪೂರ್ಣ ಚಂದ್ರನಂತೆ, ತೇಜದಿಂದ ಸೂರ್ಯನಂತೆ ಮತ್ತು ಪರಾಕ್ರಮದಲ್ಲಿ ವಿಷ್ಣುವಿನಂತೆ ಇದ್ದನು. ಅವನು ಪೃಥ್ವಿಯಂತೆ ಕ್ಷಮಾಶೀಲನಾಗಿದ್ದನು ಮತ್ತು ಧಾರ್ಮಿಕನು, ಸತ್ಯದಿಂದ ನುಡಿಯುವಂತವನು, ವಿಷ್ಣು ಭಕ್ತಿಯಲ್ಲಿ ತತ್ಪರನು, ವೇದ ಪಾರಂಗತನು, ಸತತವಾಗಿ ಕೆಲಸ ಮಾಡುವನು, ಪ್ರಜೆಗಳನ್ನು ರಕ್ಷಿಸುವುದರಲ್ಲಿ ನಿಷ್ಠೆಯುಳ್ಳವನು ಆಗಿದ್ದನು. ಅವನು ನಾನಾ ಪ್ರಕಾರದ ಯಜ್ಞಗಳನ್ನು ವಿಧಿಪೂರ್ವಕವಾಗಿ ಮಾಡುತ್ತಿದ್ದನು ಮತ್ತು ಅವನು ತನ್ನ ಪರಾಕ್ರಮದಿಂದ ಶತ್ರುಗಳನ್ನೆಲ್ಲ ನಾಶ ಮಾಡುತ್ತಿದ್ದನು ಮತ್ತು ನಿತ್ಯದಲ್ಲಿ ಅನೇಕ ಪ್ರಕಾರದ ದಾನ ಕೊಡುತ್ತಿದ್ದನು. ಒಂದು ದಿನ ಆ ರಾಜನು ಶಿಕಾರಿಗೆ ಹೋದನು. ದೈವಯೋಗದಿಂದ ಹಾದಿ ತಪ್ಪಿದನು. ಅವನಿಗೆ ದಿಕ್ಕು ತೋರದಾಯಿತು. ಅವನು ಶ್ರಮದಿಂದ ಮತ್ತು ಹಸಿವೆಯಿಂದ ವ್ಯಾಕುಲನಾದನು. ಅವನು ಶ್ರಮದಿಂದ ಬಳಲಿದ ಕಾರಣ ಆ ಘೋರ ಅರಣ್ಯದಲ್ಲಿ ಒಂದು ಗಿಡದ ನೆರಳಿನಲ್ಲಿ ತಲೆಗೆ ಕೈ ಇಟ್ಟುಕೊಂಡು ಮಲಗಿಕೊಂಡನು. ಇಷ್ಟರಲ್ಲಿ ಆ ಗುಡ್ಡಗಾಡ ಪ್ರದೇಶದಲ್ಲಿರುವ ಸರಿ ಕಾಣ್ತಾ ಇಲ್ಲ ಮಾತಾಜಿ, ಮ್ಲೇಚ್ಛರ ಸಮುದಾಯ ಶತ್ರುಗಳ ಸೋಲಿಸುವ ಆ ರಾಜನ ಹತ್ತಿರ ಬಂದರು. ಆ ಅರಸನು ಮ್ಲೇಚ್ಛರ ಶಿಕ್ಷೆ ಮಾಡಿದ್ದರಿಂದ ಅವರು ಆ ರಾಜನ ವೈರಿಗಳಾಗಿದ್ದರು. ಆ ದಾನಶೂರ ರಾಜನಿಗೆ ಅವರೆಲ್ಲರೂ ಸುತ್ತುಗಟ್ಟಿದರು. ಈ ರಾಜನು ತನ್ನ ಮೊದಲಿನ ವೈರಿ ಆಗಿರುವನು. ಇವನನ್ನು ಕೊಂದು ಬಿಡೋಣ. ಅವನು ನಮ್ಮ ಪೂರ್ವಜರನ್ನು, ಬಂಧು ಬಳಗದವರನ್ನು ಕೊಂದಿರುವನು. ಇವನು ಎಲ್ಲರನ್ನೂ ಸ್ಥಾನಭ್ರಷ್ಟ ಮಾಡಿ ದಶದಿಕ್ಕಿಗೆ ಓಡಿಸಿರುವನು. ಹೀಗೆ ಮಾತನಾಡುತ್ತಾ ಆ ಮ್ಲೇಚ್ಛರು ಕತ್ತಿ, ಪಾಶ, ಧನುಷ್ಯ, ಬಾಣಗಳನ್ನು ಹಿಡಿದು ಸಿದ್ಧರಾದರು ಮತ್ತು ಆ ರಾಜನನ್ನು ಹೊಡೆಯಲು ಹೋದರು. ಅವರು ಬಿಡುತ್ತಿದ್ದ ಪಾಶಗಳು ರಾಜನ ವೈರಿಗಳಾದರು. ದಾನಶೂರ ಅವರೆಲ್ಲರೂ ಸುತ್ತುಗಟ್ಟಿದರು. ಈ ರಾಜನು ತಮ್ಮ ಮೊದಲಿನ ವೈರಿ ಆಗಿರುವನು. ಇವನನ್ನು ಕೊಂದು ಬಿಡೋಣ. ಅವನು ನಮ್ಮ ಪೂರ್ವಜರನ್ನು, ಬಂಧು ಬಳಗದವರನ್ನು ಕೊಂದಿರುವನು. ಇವನು ಎಲ್ಲರನ್ನೂ ಸ್ಥಾನಭ್ರಷ್ಟ ಮಾಡಿ ದಶದಿಕ್ಕಿಗೆ ಓಡಿಸಿರುವನು. ಹೀಗೆ ಮಾತಾಡುತ್ತಾ ಆ ಮ್ಲೇಚ್ಛರು ಕತ್ತಿ, ಪಾಶ, ಧನುಷ್ಯ, ಬಾಣಗಳನ್ನು ಹಿಡಿದು ಸಿದ್ಧರಾದರು ಮತ್ತು ಆ ರಾಜನನ್ನು ಹೊಡೆಯಲು ಹೋದರು. ಅವರು ಬಿಡುತ್ತಿದ್ದ ಪಾಶಗಳು, ಶಸ್ತ್ರಗಳು ರಾಜನ ಮೈ ಮೇಲೆ ಬಿದ್ದವು. ಆದರೆ ಒಂದೂ ಶಸ್ತ್ರವು ಅವನ ಶರೀರವನ್ನು ಸೇರಲಿಲ್ಲ. ತಮ್ಮ ಎಲ್ಲಾ ಶಸ್ತ್ರಗಳು ವ್ಯರ್ಥವಾಗಿ ಹೋದದ್ದನ್ನು ಕಂಡು ಆ ಮ್ಲೇಚ್ಛರು ಬಹಳ ಹೆದರಿದರು. ಅವರು ಅಂಜಿಕೆಯಿಂದ ನಿರ್ಜೀವರಾದರು. ಕಾರಣ ಅವರಿಗೆ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗದಂತಾಯಿತು. ಅವರ ಚೈತನ್ಯವು ಹೊರಟು ಹೋಯಿತು ಮತ್ತು ಆ ಯೌವನದ ಶಸ್ತ್ರಗಳು ನಿಂತು ಹೋದವು. ಆ ರಾಜನನ್ನು ಕೊಲ್ಲಬೇಕೆಂದು ಬಂದವರು ಅವರೆಲ್ಲರೂ ದೀನ ಮುದ್ರೆಯಿಂದ ನಿಂತುಕೊಂಡರು. ಆ ಸಮಯದಲ್ಲಿ ರಾಜನ ಶರೀರದಿಂದ ಒಬ್ಬ ಸರ್ವಾಂಗ ಸುಂದರವಾದ ಸ್ತ್ರೀಯು ಉತ್ಪನ್ನಳಾದಳು. ಅವಳ ಮೈಯಿಂದ ಸುಗಂಧ ವಾಸನೆ ಬರುತ್ತಿತ್ತು ಮತ್ತು ದಿವ್ಯವಾದ ಅಲಂಕಾರದಿಂದ ಶೋಭಿಸುತ್ತಿದ್ದಳು ಮತ್ತು ಉತ್ತಮೋತ್ತಮವಾದ ಪೀತಾಂಬರವನ್ನುಟ್ಟಿದ್ದಳು. ದಿವ್ಯ ಮಾಲೆಯನ್ನು ಧರಿಸಿದ್ದಳು. ಅವಳು ಕ್ರೋಧದಿಂದ ನೋಡ ಹತ್ತಿದಳು. ಅವಳ ಕೋಪದ ಕಣ್ಣುಗಳಿಂದ ಬೆಂಕಿಯ ಕಿಡಿ ಉದುರುತ್ತಿದ್ದವು. ಅವಳು ತನ್ನ ಕೈಯಲ್ಲಿ
ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಒಂದು ಎತ್ತಿದಳು. ಓದ್ಲಾ ಮಾತಾಜಿ? ಮಾತಾಜಿ. ಓದಿ ಹರೇ ಓದಿ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಓದಿ ಮಾತಾಜಿ ಯಾರು? ಮಾತಾಜಿ ದಿವ್ಯ ಅಟೆಂಡೆನ್ಸ್ ಮಾಲೆಯನ್ನು ಧರಿಸಿದ್ದಳು. ಅವಳು ಕ್ರೋಧದಿಂದ ನೋಡ ಹತ್ತಿದಳು. ಅವಳ ಕೋಪದ ಕಣ್ಣುಗಳಿಂದ ಬೆಂಕಿಯ ಕಿಡಿ ಉದುರುತ್ತಿದ್ದವು. ಅವಳು ತನ್ನ ಕೈಯಲ್ಲಿ ಚಕ್ರವನ್ನು ಎತ್ತಿದಳು. ಆಗ ಅವಳು ಕಾಲರಾತ್ರಿಯಂತೆ ಕಾಣಹತ್ತಿದಳು. ಆ ಸ್ತ್ರೀಯು ಮೊದಲೇ ದುಃಖ ಸಂತೃಪ್ತರಾದ ಆ ಮ್ಲೇಂಚನ ಮೇಲೆ ಸಿಟ್ಟಿನಿಂದ ಓಡಿದಳು ಮತ್ತು ಪಾಪಿಗಳಾದ ಮ್ಲೇಂಚರನ್ನು ಕೊಂದು ಹಾಕಿದಳು. ಇಷ್ಟರಲ್ಲಿ ಆ ರಾಜನು ಎಚ್ಚೆತ್ತನು. ಅವನು ಆ ಅದ್ಭುತ ಕೃತ್ಯವನ್ನು ನೋಡಿದನು. ಆ ಮ್ಲೇಂಚರ ಸಮೂಹವನ್ನು ಕೊಂದದ್ದು ಕಂಡು ರಾಜನಿಗೆ ಆನಂದವಾಯಿತು. ಅವನು ಮನಸ್ಸಿನಲ್ಲಿ ಅಂದನು, ನನ್ನ ಶತ್ರುಗಳಾದ ಅವರನ್ನು ಯಾರು ಕೊಂದಿರಬಹುದು? ನನ್ನ ಹಿತಕರ್ತರಾರು ಈ ಕೆಲಸವನ್ನು ಯಾರು ಮಾಡಿರಬಹುದು? ರಾಜನು ಆಶ್ಚರ್ಯಚಕಿತನಾಗಿ ಯೋಚಿಸಿದನು. ಅಷ್ಟರಲ್ಲಿ ಆಕಾಶವಾಣಿ ಆಯಿತು, ಭಗವಂತನಾದ ಕೇಶವನ ಹೊರತು ಈ ಕೆಲಸವಾಗಲು ಸಾಧ್ಯವಾಗಲಾರದು. ಆ ಆಕಾಶವಾಣಿಯನ್ನು ಕೇಳಿ ರಾಜನ ನೇತ್ರಗಳು ನೀರಿನಿಂದ ತುಂಬಿಕೊಂಡು ಮತ್ತು ಆನಂದದಿಂದ ಕಣ್ಣೀರು ಬರಹತ್ತಿದವು. ಅನಂತರ ಅರಸನು ಅಡವಿಯಲ್ಲಿ ಯಾವ ವಿಘ್ನ ಬಾರದೆ ಪಟ್ಟಣಕ್ಕೆ ಬಂದನು. ಆ ಧರ್ಮ ಬುದ್ಧಿಯುಳ್ಳ ವಸುರಥ ರಾಜನು ಇಂದ್ರನಂತೆ ಪೃಥ್ವಿಯ ರಾಜ್ಯವಾಳಿದನು. ವಸಿಷ್ಠ ಋಷಿಗಳು ಅನ್ನುತ್ತಾರೆ, ರಾಜ, ಯಾರ ನರಶ್ರೇಷ್ಠರಲ್ಲಿ ಈ ಆಮಲಕ್ಕಿ ಏಕಾದಶಿ ವ್ರತವನ್ನು ಮಾಡುತ್ತಾರೋ ಅವರು ವೈಕುಂಠಕ್ಕೆ ಹೋಗುತ್ತಾರೆ, ಇದರಲ್ಲಿ ಸಂಶಯವಿಲ್ಲ. ಶ್ರೀ ಬ್ರಹ್ಮ ಪುರಾಣದಲ್ಲಿಯ ಆಮಲಕ್ಕಿ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀ ಕೃಷ್ಣ ಅರ್ಪಣಮಸ್ತು. ಮಸ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಥ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ